ವಿಷ್ಣುನಾರಾಯಣ್ ಸರ್ ಹೆಬ್ಬಾರ್ ಅವರು ಪರೀಕ್ಷಣಾಧಿಕಾರಿಗಳಾಗಿ ಭಾಳ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿ ಈಗ ಅವರ ಬಡ್ತಿ ಹೊಂದಿದ್ದವರು. ಮೊದಲೆಲ್ಲ ಪ್ರಭಾರ ಆಗಿ ದುಡಿತಾ ಇದ್ದರು, ಈಗ ಬಡ್ತಿ ಹೊಂದಿ ಬಂಟ್ವಾಳ ತಾಲೂಕಿಗೆ ಹೋಗಿದ್ದಾರೆ. ನಮಗೆ ಬೇಸರವೇ, ಮಂಗಳೂರು ದಕ್ಷಿಣದಲ್ಲಿ ಒಳ್ಳೆ ನಮ್ಮ ಸಚಿವರೇ ಮಾಜಿ ಸಚಿವರಿಗೆ ಗೊತ್ತಿದೆ, ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು. ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಅದು ಮಾತ್ರ ಅಲ್ಲದೆ ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟ ತನಕ ತಯಾರುಗೊಳಿಸಿದವರು. ನಮಗೆಲ್ಲರಿಗೂ ಮಾರ್ಗದರ್ಶಕರು ವಿಷ್ಣುನಾರಾಯಣ್ ಹೆಬ್ಬಾರ್ ಸರ್ ಅವರು. ಅವರನ್ನು ಬೀಳ್ಕೊಡಬೇಕು ಅಂತೇಳಿ ನಾವು ಕರೆದಾಗ ತಕ್ಷಣ ನಮ್ಮ ಮಾನ್ಯ ಶಾಸಕರು ಮಾಜಿ ಸಚಿವರು ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ಒಂದು ಶಾಲು ಹೊಲಿಸಿ, ಅವರು ಬೇರೆ ಅನ್ಯ ಕಾರ್ಯ ನಿಮಿತ್ತ ಹೋಗಲಿಕ್ಕಿರುವ ಕಾರಣ ಇಲ್ಲೇ ಒಂದು ಬೀಳ್ಕೊಡುಗೆ ಮಾಡಬೇಕು ಅಂತೇಳಿ ಅವರು ವಿನಂತಿ ಮಾಡಿಕೊಡ್ತೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಕರಾಗಿದ್ದು ಬಹುಶಃ ಇವತ್ತು ಶಾಲೆಗಳ ಮತ್ತು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಎಲ್ಲ ದೈಹಿಕ ಶಿಕ್ಷಕರ ಜೊತೆಗೂಡಿಕೊಂಡು ಹಲವಾರು ವರ್ಷಗಳ ಸೇವೆಯನ್ನು ಇವತ್ತು ಮಾಡಿ ಮಂಗಳೂರು ಸೌತ್ BO ಆಫೀಸ್ನಲ್ಲಿ ಪರಿವೀಕ್ಷಕರಾಗಿ ಬಹುಶಃ ತನ್ನ ಪ್ರಭಾರಿಯಾಗಿ ಅಧಿಕಾರ ವಹಿಸಿಕೊಂಡು ಬಹುಶಃ ಎಲ್ಲರಿಗೆ ಮೆಚ್ಚುಗೆ ರೀತಿಯ ಕೆಲಸ ನಿರ್ವಹಿಸಿ ಎಲ್ಲ ನಮ್ಮ ದೈಹಿಕ ಶಿಕ್ಷಕರ, ಶಾಲೆಗಳ ಮತ್ತು ವಿದ್ಯಾರ್ಥಿ ಪ್ರೀತಿಗೆ ಪಾತ್ರದಂಥ ವಿಷ್ಣುನಾರಾಯಣ ಹೆಬ್ಬಾರ್ ಅವರು ಇದೀಗ ಭಾಳಷ್ಟು ನಂತರ ಆ ದೈಹಿಕ ಶಿಕ್ಷಕರಿಗೆ ಒಂದು ಪ್ರಮೋಷನ್ ಸಿಗುವ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿಗೆ ಇವತ್ತು ಅವರು ಮೇಲ್ದರ್ಜೆಗೆ ಬಹುಶಃ ಅವರು ಪ್ರಮೋಷನ್ ಆಗಿ ಆ ಪ್ರದೇಶ ಅಧಿಕಾರ ಸ್ವೀಕಾರ ಕೊಡೋ ಸಂದರ್ಭದಲ್ಲಿ ಬಹುಶಃ ಈ ಒಂದು BO ಕಚೇರಿಯ ನಮ್ಮ ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕ ವರ್ಗದವರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಹುಶಃ ಅವರಿಗೆ ಶುಭ ಹಾರೈಕೆ ಬೀಳ್ಕೊಡೋಕ್ಕೆ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ಅತ್ಯಂತ ಸಂತೋಷ. ಬಹುಶಃ ಇವತ್ತು ವಿಷ್ಣುನಾರಾಯಣ್ ಹೆಬ್ಬಾರ್ ಅವರು ಇನ್ನಿತ ಎಲ್ಲ ಶಿಕ್ಷಕ ಒಂದು ಮಾದರಿಯಾಗಿದ್ದುಕೊಂಡು ಸರ್ವ ವಿದ್ಯಾರ್ಥಿಗೆ ಒಂದು ಶಿಕ್ಷಕರ ಪ್ರೀತಿ ಪಾತ್ರ ಕೆಲಸ ಮುಂದಿನ ದಿನ ಕೂಡ ಇವತ್ತು ಅವರು ನಡೆಸ್ಕೊಂಡು ಬರಲಿ, ಆ ವಿಶ್ವಾಸಕ್ಕೂ ನಮಗಿದೆ ಅಂತ ಹೇಳಿಕೊಂಡು ಬಹುಶಃ ಭವಿಷ್ಯ ಅತ್ಯಂತ ಉಜ್ವಲ ಆಗಿ ಅವರ ಸೇವೆ ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ದೊಡ್ಡ ಮಟ್ಟದ ಕೊಡುಗೆಯಾಗಿ ಬರಲಿ ಅಂತೇಳಿ ನಾನು ಶುಭಾಶಯನ ಸಲ್ಲಿಸ್ತೇನೆ. ಪ್ರಭಾರ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳಾಗಿ ಈಗ ಪದೋನ್ನತಿಯನ್ನು ಹೊಂದಿ ಬಂಟ್ವಾಳ ತಾಲೂಕಿಗೆ ಹೋಗ್ತಿರುವಂಥ ಶ್ರೀ ವಿಷ್ಣುನಾರಾಯಣ್ ಹೆಬ್ಬಾರ್ ಇವರ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪ್ರೀತಿಯಿಂದ ಆಗಮಿಸಿ ಶುಭ ಹಾರೈಸಿದಂಥ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಇವರಿಗೆ ನಮ್ಮ ದೈಹಿಕ ಶಿಕ್ಷಕರ ಸಂಘ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸರ್ವ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸರ್ ಅರ್ಪಿಸ್ತಾರೆ. ಯಾಕೆಂದರೆ ಇದು ಅನಿರೀಕ್ಷಿತ, ನಮಗೆ ಇಂಥ ಒಂದು ಸಂದರ್ಭವನ್ನು ನಾವು ನಿಜವಾಗಿ ಬಯಸಿರಲಿಲ್ಲ. ಇವತ್ತು ಮಂಗಳೂರು ದಕ್ಷಿಣ ವಲಯದಲ್ಲಿ ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಂತಹ ಶ್ರೀ ವಿಷ್ಣುನಾರಾಯಣ್ ಹೆಬ್ಬಾರ್ ಇವರು ಪದೋನ್ನತಿಯನ್ನು ಹೊಂದಿ ನಮ್ಮ ಪಕ್ಕದ ಬಂಟ್ವಾಳ ತಾಲೂಕಿಗೆ ಕಾಯಂ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿ ಇವತ್ತು ಅಲ್ಲಿ ತೆರಳುತ್ತಾ ಇದ್ದಾರೆ. 9 ವರ್ಷಗಳಿಂದ ನಮ್ಮೊಟ್ಟಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಮ್ಮಲ್ಲಿರುವ ಕಾರ್ಯತತ್ಪರತೆಯನ್ನು ನಮಗೂ ಕೂಡ ಹಂಚಿ ನಮ್ಮಲ್ಲೂ ಕೂಡ ಒಂದು ಹೊಸ ಸೃಜನಶೀಲತೆಯನ್ನು, ಹೊಸ ಹುಮ್ಮಸ್ಸನ್ನು ಮತ್ತು ಹೊಸತನಕ್ಕೆ ಒಡ್ಡಿಕೊಳ್ಳುವಂಥ ಸವಾಲನ್ನು ನಮ್ಮಲ್ಲಿ ಅತ್ಯಂತ ದಕ್ಷವಾಗಿ ಬೆಳೆಸಿದವರು ಶ್ರೀ ವಿಷ್ಣುನಾರಾಯಣ್ ಹೆಬ್ಬಾರ್. ಬಹುಶಃ ಖೇಲೋ ಇಂಡಿಯಾದ ಪರಿಕಲ್ಪನೆ ಕೂಡ ನಮಗಿರಲಿಲ್ಲ. ಇವತ್ತು ನಾವು ಅದರಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ದೇವೆ. ಫಿಟ್ ಇಂಡಿಯಾ ಇರ್ಬೋದು, ಯೋಗ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದೇ ಹೇಳ್ತಾವಲ್ಲ, ಬೆಂಬಿಡದ ಬೇತಾಳ ಅಂತಂದು ಬಿಡಲಿಲ್ಲ ನಮ್ಮನ್ನು, ಒಳ್ಳೆಯ ಕೆಲಸಕ್ಕೆ ಬಿಡಲಿಲ್ಲ. ತಾವು ತೊಡಗಿಕೊಂಡ್ರು, ನಮ್ಮನ್ನು ತೊಡಗಿಸಿಕೊಂಡ್ರು. ಆ ಮೂಲಕ ನಮ್ಮಲ್ಲೂ ಕೂಡ ದೈಹಿಕ ಶಿಕ್ಷಣದ ಬಗ್ಗೆ ಇರುವಂಥ ಜ್ಞಾನದ ಒಲವನ್ನು ಹೆಚ್ಚಿಸಿದಂಥವರು ಶ್ರೀ ವಿಷ್ಣುನಾರಾಯಣ ಹೆಬ್ಬಾರ್ ಅವರ ಒಂದು ಬೀಳ್ಕೊಡುಗೆ ಸಮಾರಂಭದ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತಿದ್ದೇವೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಲಿಕ್ಕಿದ್ದಾರೆ ಶ್ರೀಮತಿ ಸುರೇಖ ಮೇಡಮ್. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ
सिद्धिविनायक ते नमो नमो लम्बोदरलकुमिकर सकल विद्या आदिपूजित सर्वोत्तम ते नमो नमो लम्बोदरलकुमिकर अम्बासुत अमर विनुत लम्बोदरलकुमिकर. ಸುರೇಖಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಲಿಲಿ ಪಾಯಸ್ ಮೇಡಮ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು. ಎಲ್ಲರಿಗೂ ನಮಸ್ತೆ. ಆಫ್ಟರ್ ಕೊರೋನಾ 21 ನಂತರ ನಾವು ಮೊದಲಾಗಿ ಇಲ್ಲಿ ಸೇರಿಸ್ತಾ ಇದ್ದೇವೆ. ಅದು ಒಳ್ಳೆಯ ಸುಸಂದರ್ಭ ನಮಗೆ ಈಗ ಒದಗಿ ಬಂದದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಅಂದರೆ ಶ್ರೀಯುತ ವಿಷ್ಣು ಹೆಬ್ಬಾರ್, ನಿಮಗೆ ಗೊತ್ತಿರ್ಬೋದು, ನಮ್ಮ TPO ಆಗಿದ್ದವರು, ಎಲ್ಲ ಸಹಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಅವರು ನಿರ್ವಹಿಸಿಕೊಂಡು ಬಂದಿದ್ದರು. ಆಮೇಲೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಅವರು ನಮ್ಮ ದಕ್ಷಿಣ ವಲಯದಲ್ಲಿ ಸೇರ್ಪಡೆಯಾಗಿ ನಮಗೆ ಎಲ್ಲ ರೀತಿಯ, ಈಗ ತಾನೇ ರಾಜೀವ್ ಸರ್ ಹೇಳಿದರು ಯಾವ ರೀತಿ ಅವರು ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಅಂತೇಳಿ. 1-2 ವರ್ಷ ಆಗಿರ್ಬೋದಲ್ಲ ಸರ್, ಇಲ್ಲಿ ಬಂದು 3 ಆಯಿತು ಸರ್, ಗೊತ್ತೇ ಆಗಲಿಲ್ಲ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಅಂತ ಹೇಳೋದು ಎಲ್ಲರಿಗೂ ನೋಡಲಿಕ್ಕೆ TPO ಅಂತ ಹೇಳಲಿಕ್ಕೆ ಸುಲಭ, ಆದರೆ ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅಷ್ಟೇ ಇದೆ. ಅದು ಸಹ ನಮ್ಮ ಮಂಗಳೂರು ದಕ್ಷಿಣ ವಲಯ ಅಂತ ಹೇಳಿದರೆ 4 ಕಡೆ 4 ಇದೆ. ಇದು ಮಂಗಳೂರು, ಗುರುಪುರ ಇರ್ಬೋದು, ಉಳ್ಳಾಲ, ಎಲ್ಲ ಕಡೆಯಲ್ಲಿ ಎಷ್ಟು ತುಂಬ ಶಾಲೆಗಳು, ಅದರಲ್ಲೂ ಉಳ್ಳಾಲದಲ್ಲಿ ಜಾಸ್ತಿ ಇರುತ್ತೆ. ಅದರನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ತುಂಬ ಅವರು ಕಾರ್ಯೋನ್ಮುಖರಾಗಬೇಕು, ಎಲ್ಲರನ್ನು ತೊಡಗಿಸ್ಕೊಳ್ಬೇಕು. ಅಂತಹ ಒಂದು ನೇಚರ್ ಇರುವಂತಹ ಶ್ರೀಯುತ ವಿಷ್ಣುನಾರಾಯಣ ಹೆಬ್ಬಾರ್ ಅವರು. ಅದಲ್ಲದೆ ಈ ಫಿಟ್ ಇಂಡಿಯಾ ಬಂದಮೇಲೆ ಅವರು ತುಂಬ ಫೇಮಸ್ ಆಗಿಬಿಟ್ರು ಫಿಟ್ ಇಂಡಿಯಾದಲ್ಲಿ. ಎಲ್ಲ ಯಾವುದೇ ತಾಲೂಕಿನಲ್ಲಿ ಇಲ್ಲದನ್ನು ನಮ್ಮ ತಾಲೂಕಲ್ಲಿ ನಡೆಸಿ ನಮ್ಮನ್ನು ಎಲ್ಲರನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದರು. ಎಲ್ಲ ಟೀಚರ್ಸ್ ಕೆಲವರು ಬೈದವರು ಸಹ ಇದ್ದಾರೆ, ಅದು ಸಹಜ. ಎಲ್ಲರೂ ನಾವು ಸಹ ಹೇಳಿದರೆ ನಾವು ಸದಾ ಬೈಗಳನ್ನು ತಿನ್ನಬೇಕಿತ್ತೇನೋ. ಅಂದರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಒಂದು ನಿಯಮ ಇದೆ, ಬೇರೆ ತಾಲೂಕನ್ನು ಕಂಪೇರ್ ಮಾಡೋದು. ಆ ಕಂಪ್ಯಾರಿಸನಲ್ಲಿ ನಮ್ಮ ತಾಲೂಕು ನಂಬರ್ 1 ಪ್ಲೇಸಲ್ಲಿತ್ತು. ಆ ತಾಲೂಕಲ್ಲಿಲ್ಲ, ನಮಗೆ ಯಾಕೆ ಹೀಗೆ ಅಂತೇಳಿ ಹೆಬ್ಬಾರ್ ಸರನ್ನು ತುಂಬ ಕಿರಿಕಿರಿ ಮಾಡಿದ್ದಾರೆ. ನಾವು ಸಹ 1-2 ಸಲ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದಲ್ಲದೆ ನಾನು ಇವರಲ್ಲಿ ಹೆಬ್ಬಾರ್ ಸರಲ್ಲಿ ಸಹ ಹೇಳಿದ್ದೇನೆ ಸರ್, ನನಗೆ ಮೇಯ್ನಾಗಿರುವಂಥದ್ದು ನಮ್ಮ ಪ್ರೈಮರಿ ಟೀಚರ್ಸ್ ತುಂಬ ಮೊಬೈಲೆಲ್ಲ ಕೆಲವರಲ್ಲಿ ಇಲ್ಲ, ಈಗಿದ್ದು ಸ್ಮಾರ್ಟ್ಫೋನ್ ಇಲ್ಲ. ಸ್ಮಾರ್ಟ್ ಇರ್ತಾರೆ PD ಟೀಚರ್ಸ್, ಸ್ಮಾರ್ಟ್ಫೋನ್ ಇಲ್ಲ. ಹಾಗೆ ಅವರದ್ದು ಒಂದು ಸಮಸ್ಯೆ ಇರ್ತದೆ, ಮೇಡಮ್ ಹಾಗೆ ಹೀಗೆ ಅಂತೇಳಿ ಮೀಟಿಂಗಿಗೆ ಬಂದಾಗ ಚುಚ್ತಾರೆ, ನಮ್ಮಲ್ಲಿ ಹೇಳ್ತಾರೆ. ಅದನ್ನು ನಾವು ನಿಮ್ಮಲ್ಲಿ ಹೇಳೋದು ಗೊತ್ತಿಲ್ಲ, ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ನಾವು ಹೇಳಲೇಬೇಕಾಗ್ತದೆ, ತಪ್ಪುಗಳಿದ್ರೂ ಸಹ ನಾವು ಹೇಳಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಿಮಗೆ ಸಹ ನಾನು ಈ 2 ಮಾತನ್ನು ಹೇಳಿದ್ದೇನೆ ಸರ್. ನಾನು ಸರ್ ಪ್ರೈಮರಿ ಅವರಿಗೆ ಒಂದು CRP ಮುಖಾಂತರ ಆದರೂ ಒಂದು ಮೀಟಿಂಗ್ ಮಾಡಿ ಒಂದು ಹೇಳಿಕೊಡಿ ಅವರಿಗೆ ಅಂತ. ಅವರದ್ದೇ ಸಹ ಜಾಸ್ತಿ ಸಮಸ್ಯೆ ಇದ್ದದ್ದು. ಹಾಗೆ ಅದನ್ನು ಸಹ ಅವರು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಮೊನ್ನೆ ಸಹ ಒಂದು ನಮ್ಮದು ಗೂಗಲ್ ಮೀಟ್ ಆಗುವಾಗ ಸಹ ನಾನು ಹೇಳಿದ್ದೇನೆ ಸರ್, ಅಲ್ಲಿ ಸರ್ ಜಾಸ್ತಿ ಒತ್ತಡ ಹಾಕಬೇಡಿ, ಯಾರಿಗೆ ಇಂಟ್ರೆಸ್ಟ್ ಉಂಟು ಆಸಕ್ತಿ ಇದ್ದವ್ರು ಮಾಡ್ತಾರೆ ಅಂತ. ಹಾಗೆ ನಾನು ತ್ಯಾಗಂ ಸರಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಸಹ ಹೇಳುವಾಗ ಅವರು ಹೇಳಿದರು, ಅವರು ಮಾಡಿದ್ದು ಒಳ್ಳೆಯದು. ಯಾಕೆಂತ ಹೇಳಿದರೆ ಎಲ್ಲರೂ ಅದರಲ್ಲಿ ತೊಡಗಿಸ್ಕೊಳ್ತಾರೆ, ಗೊತ್ತಾಗ್ತದೆ ವಿಷಯ ಏನು ಅಂತೇಳಿ ಗೊತ್ತಾಗ್ತದೆ. ಅದಕ್ಕೆ ನಾನು 100% ಒಪ್ಪಿದೆ. ನಾನು ಅದರಲ್ಲಿ ಏನೇ ಇರಲಿ ಸರ್, ನೀವು ನಮಗೆ ಫಿಟ್ ಇಂಡಿಯಾ ಇರಲಿ, ನಮ್ಮದು ಇದು ಯೋಗಾಸನದಿರಲಿ, ಯಾವುದೇ ಇರಲಿ, ನಮ್ಮ ದಕ್ಷಿಣ ವಲಯವನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೇಲಿನ ಸ್ಥಾನಕ್ಕೆ, ಈಗ SLCಯಲ್ಲಿ ಯಾವ ರೀತಿ ನಂಬರ್ 1 ನಂಬರ್ 2ಗೆ ಎಲ್ಲರ ಆ ಥರ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಎಲ್ಲರೂ ತೊಡಗಿಸ್ಕೊಂಡು, ಯಾರು ನಾವು ನಿಮಗೆ ಉಲ್ಟಾ ಮಾತಾಡಲಿಲ್ಲ, ಯಾವುದು ಎಲ್ಲರೂ ನೀವು ಹೇಳಿದ್ದನ್ನು ನಾವು ಒಪ್ಕೊಂಡಿದ್ದೇವೆ, ಯಾರು ಸಹ ಎದುರು ಮಾತಾಡಲಿಲ್ಲ.
ಎಲ್ಲ ಇದು ನಮ್ಮದು ಮೇಲಾಟ ಇರಲಿ ಆಟಗಳು ಎಲ್ಲವನ್ನು ಸಹ ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಎಲ್ಲರ ಇಂಟ್ರೆಸ್ಟಲ್ಲಿ ಸಹ ನನಗೊಂದು ಬೇಸರ, ನಾನು ಜಿಲ್ಲಾ ಮಟ್ಟದ್ದು ನನಗೆ ಇತ್ತು, ನೀವಿಲ್ಲ ಅಲ್ಲ, ನೀವೇ ಕೊಟ್ಟದ್ದು ನನಗೆ. ಆ ಸಂದರ್ಭದಲ್ಲಿ ಬಂದು ನನಗೆ ಸಹಾಯ ಮಾಡಬೇಕು ನೀವು ಅಂತ ಕೇಳಿಕೊಳ್ತಾ, ಇವತ್ತಿನ ಈ ನಮಗೆ ಸಂತೋಷದ ವಿಷಯ, ಪ್ರಮೋಷನ್ ಆಗುವಾಗ ಹೋಗಲೇಬೇಕು ಎಲ್ಲರೂ ಸಹ, ನಾವು ಸಹ ಅದರ ಹಿಂದೆ ಇದ್ದೇವೆ. ಹಾಗೆ ಈ ಪ್ರಮೋಷನ್ ಸಿಗುವಾಗ ವಿಷ್ಣುಬರ್ ಸರ್ ಫಸ್ಟಿಗೆ ಅವರಿಗೆ ಸ್ವಲ್ಪ ಬೇಸಾಗಿರು, ಯಾಕೆಂತ ಹೇಳಿದರೆ ಡಿವಿಷನ್ ಲೆವೆಲಲ್ಲಿ ಅಂತ ಇತ್ತು. ಆಗ ಅದು ಅವರು ಬೇರೆ ಡಿವಿಷನಿಂದ ಬಂದದ್ದು, ಅವ್ರ ಹೆಸರಿಲ್ಲ, ಹಾಗೆಲ್ಲ ಸ್ವಲ್ಪ ಕಸಿವಿಸಿ ಎಲ್ಲ ಆಯಿತು. ಆಮೇಲೆ ಈಗ ರಾಜ್ಯ ಮಟ್ಟದಲ್ಲಿ ಬರುವಾಗ ಅವರಿಗೆ ಆ ಸ್ಥಾನ ಸಿಕ್ಕಿದೆ. ಅವರು ಪದೋನ್ನತಿ ಒಂದು ಈಗ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸ್ವಲ್ಪದ್ರಲ್ಲಿ ಬಂಡವಾಳ ಸಿಕ್ಕಿತ್ತು ಅವರಿಗೆ. ಇಲ್ಲದಿದ್ದರೆ ಅವರು ಸಹ ಆ ಕಡೆ ಚಿಕ್ಕಮಂಗ್ಳೂರು ಹೋಗಬೇಕಿತ್ತೇನ, ದೊಡ್ಡಮಂಗ್ಳೂರನ್ನು ಬಿಟ್ಟು ಚಿಕ್ಕಮಂಗ್ಳೂರು. ಹೀಗೆ ಈ ಸಂದರ್ಭದಲ್ಲಿ ಅವರಿಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ ಈ ಸಂದರ್ಭದಲ್ಲಿ ಇಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ. ಇದೊಂದು ಬಹಳ, ನಾನು ಈಗಾಗಲೇ ಹೇಳಿದಾಗೆ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಿ ಸೇವೆ ಸಲ್ಲಿಸಿ ಯಾವುದೇ ಒಂದು ಪದೋನ್ನತಿ ಹೊಂದಲಿ ನಿವೃತ್ತಿ ಹೊಂದಲಿ, ಅವರನ್ನು ನಾವು ಸನ್ಮಾನಿಸುವುದಕ್ಕಿಂತಲೂ ಅವರನ್ನು ಬೀಳ್ಕೊಡುಗೆ ಮಾಡುವಂಥದ್ದು ಇದು ಬಹಳ ಒಂದು ಒಳ್ಳೆಯ ಸಂಪ್ರದಾಯ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಪ್ರತಿ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಲೇಬೇಕಾದಂಥ ಕಾರ್ಯಕ್ರಮ. ಯಾಕೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇವತ್ತು ಒಬ್ಬ ವ್ಯಕ್ತಿ ಸಾಧನೆ ಒಳ್ಳೆ ರೀತಿಯಲ್ಲಿ ಮಾಡಿರ್ಬೋದು ಅಥವಾ ಸಾಧನೆ ಮಾಡದಿರ್ಬೋದು, ಆದರೆ ಆ ಕ್ಷೇತ್ರದಲ್ಲಿ ಇಷ್ಟು ದಿನ ವರ್ಕ್ ಮಾಡಿರುವಂಥದ್ದು ಅದನ್ನು ನಾವು ಅಭಿನಂದಿಸಬೇಕು. ಒಂದು ಮತ್ತೊಂದು ಎರಡನೇದು, ಅವರು ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಿದರೆ ನಾವು ಅವರಿಗೋಸ್ಕರ ಮಾಡುವಂಥದ್ದಲ್ಲ, ಉಳಿದ ನಾವೇನು ವರ್ಕ್ ಮಾಡ್ತಾಯಿದ್ದೇವೆ ನಮಗೆ ಕೂಡ ಒಂದು ಪ್ರೇರಣೆ ಸಿಗಬೇಕು, ಅಭಿಪ್ರೇರಣೆ ಸಿಗಬೇಕು ಅಂತೇಳಿ ಎನ್ನುವ ದೃಷ್ಟಿಯಲ್ಲಿ ಮಾಡುವಂಥದ್ದು ಎರಡನೇ. ಈ ಎರಡು ಉದ್ದೇಶವನ್ನು ಇಟ್ಟುಕೊಂಡು ನಾವು ಒಂದು ಬೀಳ್ಕೊಡುಗೆ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರ್ಬೋದು, ವಿಷ್ಣುನಾರಾಯಣ ಸರ್ ಹೆಬ್ಬಾರವರ ಎಲ್ಲ ಚಟುವಟಿಕೆಗಳಿಗೆ ಲಿಲಿ ಪಾಯಸ ಅವರು ಹೇಳಿದರು. ಲಿಲಿ ಪಾಯಸ ಅವರು ಒಮ್ಮೆ ಹೇಳಿದುಂಟು, ನೀವು ಅವರಿಗೆ ಸಪೋರ್ಟೇ ಮಾಡ್ತೀರಿ ಅಂತ. ಕೆಲವೊಮ್ಮೆ ಹೇಳ್ತಾರೆ, ಅದರೊಟ್ಟಿಗೆ ಒಂದು ಹೇಳ್ತಾರೆ, ನಾವು ಕೆಲವೊಂದನ್ನು ನಾನು ಕೂಡ ಹೇಳ್ತಾ ಇದ್ದೆ, ಹೌದು ಸರ್, ನಾವು ಅದನ್ನು ಅಧಿಕಾರಿಗಳಿಗೆ ಮನದಟ್ಟು ಮಾಡಬೇಕಾದದ್ದು ನಮ್ಮ ಸಂಘದ ಹಿತದೃಷ್ಟಿಯಲ್ಲಿ ಮಾಡಬೇಕಾದದ್ದು. ಹಾಗಾಗಿ ನಾನು ಮತ್ತು ಅವರು ಸೇರಿಕೊಂಡು ಕೆಲವೊಮ್ಮೆ ನಾವು ಅವರಿಗೆ ಹೇಳಿದ್ದುಂಟು, ಹೀಗೆ ಮಾಡಿ ಆಗಲಿ. ಏನೇ ಆಗಲಿ, ಅಧಿಕಾರಿಯಾಗಿ ಕೇವಲ ಬೆಂಚಿ ಬಿಸಿ ಮಾಡಿದ ಅಧಿಕಾರಿ ನಮ್ಮ ವಿಷ್ಣುವರ್ ಸರ್ ಅಲ್ಲ. ಅವರು ಮಾಡಿದಂಥ ಕೊಟ್ಟಂಥ ಕೆಲಸವನ್ನು 100% ಯಾರು 100% ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೆಲವೊಮ್ಮೆ ತಪ್ತೇವೆ, ಆದರೆ ನಾನು ಖಂಡಿತವಾಗಿ ನಾನು ಹೇಳಬಲ್ಲೆ, ಅವರು 100ಕ್ಕೆ 100% ಅವರು ಕಾಯ ವಾಚ ಮನಸ್ಸ ಮಾಡಿದ್ದಾರೆ. ಇದು 3 ಇಂಪಾರ್ಟೆಂಟ್. ಕಾಯ ವಾಚ ಮನಸ್ಸು ಅಂತಂದರೆ ಇದು ಇಂಪಾರ್ಟೆಂಟ್. ಕೇವಲ ಮೇಲಧಿಕಾರಿಗಳ ಒತ್ತಾಯಕ್ಕೋಸ್ಕರ ಮಾಡುವುದಂತಲ್ಲ, ಮನಪೂರ್ವಕವಾಗಿ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ನಮ್ಮ ವಿಷ್ಣುನಾರಾಯಣ ಸರ್ ಹೆಬ್ಬಾರವರು. ನಮಗೆ ಬಹಳ ಬೇಸರ ಆಗಿದೆ. ಅವತ್ತೇ ನಾನು 2 ಗಂಟೆ ಆಗುವಾಗ ಇಲ್ಲಿ ಬೇಸಿ ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇಂಥ ಒಂದು ಅದ್ಭುತವಾದಂಥ ಒಂದು ವ್ಯಕ್ತಿಯನ್ನು ನಾವು ಇವತ್ತು ಈ ದೃಷ್ಟಿಯಲ್ಲಿ ಕಳೆದುಕೊಳ್ತಾ ಇದ್ದೇವೆ ಅಂತ. ಅಂದರೆ ಯಾವ ದೃಷ್ಟಿಯಲ್ಲಿ, ಬೀಳ್ಕೊಡುಗೆ ರೀತಿಯಲ್ಲಿ, ಬೇರೆ ತಾಲೂಕಿಗೆ ಹೋಗುವ ದೃಷ್ಟಿಯಲ್ಲಿ. ಆದರೆ ಅಂಥ ಒಬ್ಬ ಉತ್ತಮ ತರಬೇತದಾರರು ವ್ಯಕ್ತಿ ನಮಗೆ ಬೇಕಿತ್ತು ಇನ್ನೂ ಕೂಡ ತುಂಬ. ಯಾಕಂದರೆ ತುಂಬ ವಿಚಾರ ನಾನು ಅವರಿಂದ ಕಲಿತಿದ್ದೇವೆ. ಮುಖ್ಯವಾಗಿ ಒಂದು 5 ಅಂಶಗಳನ್ನು ನಾನು ಅವರ ಬಗ್ಗೆ ಹೇಳಬಲ್ಲೆ. ಒಂದನೇದಾಗಿ ಅವರ ಕಾರ್ಯದಕ್ಷತೆ. ಈ ಕಾರ್ಯದಕ್ಷತೆ ಹೇಳುವಂಥದ್ದು ಈಗಾಗಲೇ ಹೇಳಿದ್ದೇವಲ್ಲ, ನಾವು ಅವರಿಗೋಸ್ಕರ ಇವರಿಗೋಸ್ಕರ ಮಾಡುವಂಥ ಕೆಲಸ ಅಲ್ಲ, ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡುವಂಥದ್ದು, ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕ ದಕ್ಷತೆಯಿಂದ ಮಾಡುವಂಥದ್ದು, ಎಲ್ಲರನ್ನು ತೊಡಗಿಸಿಕೊಂಡು ಆ ಒಂದು ಸೇವೆಗೆ ನಾವು ಕಾರ್ಯದಕ್ಷತೆ ಅಂತ ಕರೀತೀವಿ. ಕಾರ್ಯ ಎಲ್ಲರೂ ಮಾಡ್ತಾರೆ, ಆ ಕಾರ್ಯದಲ್ಲಿ ದಕ್ಷತೆಯಾಗಿ ಯಾರು ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡ್ತಾರೋ ಅಂಥ ಒಬ್ಬ ವ್ಯಕ್ತಿ ನಮ್ಮ ವಿಷ್ಣುನಾರಾಯಣ ಸರ್ ಹೆಬ್ಬಾರ್. ಇದು ಯಾವುದೇ ಎಲ್ಲರೂ ನಂಬಲೇಬೇಕಾದದ್ದು. ಕೇವಲ ನಾವು ಮಾತ್ರ ಅಲ್ಲ, ಸಹ ಶಿಕ್ಷಕರು ಕೂಡ ನಂಬಿದ್ದಾರೆ, ಮುಖ್ಯೋಪಾಧ್ಯಾಯರು ಕೂಡ ನಂಬಿದ್ದಾರೆ, ಇಲಾಖೆ ಕೂಡ ನಂಬಿದ್ದಾರೆ. ಎಲ್ಲರೂ ಅವರನ್ನು ಅವಲಂಬಿಸಿಕೊಂಡು ಕೂಡ ಕೆಲವು ವಿಷಯದಲ್ಲಿ ಇದೆ. ಹಾಗಾಗಿ ಒಂದನೇದು ಕಾರ್ಯದಕ್ಷತೆ ಅವರದು. ಎರಡನೇ ಪಾಯಿಂಟ್, ನಾವೆಲ್ಲರೂ ನಂಬಲೇಬೇಕಾದದ್ದು ಸಮಯ ಪ್ರಜ್ಞೆ. ನೀವೆಲ್ಲ ನೋಡಿರ್ಬೋದು, ಯಾವುದೇ ಒಂದು ಕೆಲಸ ಮಾಡೋದಿದ್ದರೆ ಅವರು 1 ಗಂಟೆ ಅರ್ಧ ಗಂಟೆ ಮುಂಚೆವಾಗಿ ಯಾವುದೋ ಒಂದು ಸಂಘಟನೆ ಆಗಲಿ, ಒಂದು ಕ್ರೀಡಾಕೂಟ ಆಗಲಿ, ನಾವು ಬರೋದಕ್ಕೆ ಅಲ್ಲಿ ಆ ಶಾಲೆಯ ಸಂಬಂಧಪಟ್ಟ ಸಿಬ್ಬಂದಿಗಳು ಬರುವ ಮೊದಲು ಇವರಲ್ಲಿ ಇದ್ದು ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಸಮಯ ಪ್ರಜ್ಞೆ ಹೇಳುವಂಥದ್ದು ನಮ್ಮ ವಿಷ್ಣುನಾರಾಯಣ ಹೆಬ್ಬಾರ್ ಸರ್ ಅವರ ನಿಜವಾಗಿ ಮೆಚ್ಚಲೇಬೇಕಾದಂಥ ಎರಡನೇ ಗುಣ. ಮೂರನೇದು, ನಾವೆಲ್ಲರೂ ಹೇಳ್ತೇವೆ, ಒಳ್ಳೆಯ ತರಬೇತದಾರರು. ನೀವು ಎಷ್ಟು ಮಂದಿ ನೋಡಿದರೆ ಗೊತ್ತಿಲ್ಲ, ಅವ್ರು ಯಾವುದೇ ಒಂದು ವಿಷಯ ಕೊಡಿ, ಅವರು ಪ್ರಿಪೇರ್ ಆಗಿಕೊಂಡು ಬಂದು ಭಾಷಣ ಮಾಡುವಂಥದ್ದು, ಪ್ರಿಪೇರ್ ಆಗಿಕೊಂಡು ಬಂದು ತರಬೇತಿನ ಕೊಡುವಂಥದ್ದು. ಅಂಥ ಒಂದು ಒಳ್ಳೆಯ
ತರಬೇತುದಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ರಾಜ್ಯ ಮಟ್ಟ ಅದು ಬಿಡಿ, ರಾಜ್ಯ ರಾಷ್ಟ್ರ ಮಟ್ಟ ನಾವು ಸಿಗುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಬಟ್ ಯಾವುದೇ ಒಂದು ವಿಷಯವನ್ನು ಈಗ ಇವರು ಮೇಡಮ್ ಹೇಳಿದಾಗೆ ಖೇಲೋ ಇಂಡಿಯಾ ಆಗಿರ್ಬೋದು, ಫಿಟ್ ಇಂಡಿಯಾ ಆಗಿರ್ಬೋದು, ಅದನ್ನು ಈ ಪ್ರೈಮರಿ ಲೆವೆಲಿಗೆ ಮುಟ್ಟಿಸಬೇಕು, ಹೈಸ್ಕೂಲ್ ಲೆವೆಲಿಗೆ ಮುಟ್ಟಿಸಬೇಕು, ಅದು ಬಿಡಿ ಸಹ ಶಿಕ್ಷಕರಿಗೆ ಕೂಡ ಮುಟ್ಟಿಸಬೇಕು ಅಂತೇಳಿ ಸುಲಭದ ವಿಷಯ ಅಲ್ಲ. ಸಹ ಶಿಕ್ಷಕರು ಕೂಡ ನೀವು ಮೊನ್ನೆ ಯೋಗದ ಗ್ರೂಪಲ್ಲಿ ಯಾವ ತಾಲೂಕಲ್ಲಿ ಇಲ್ಲ, ಬಟ್ ನಾವು ಮಾಡಿ ತೋರಿಸಿದ್ದೇವೆ. ನಾವು ಯಾಕೆ ಆ ವಿಭಿನ್ನತೆ ಎನ್ನುವಂಥದ್ದು 3ನೇ ಪಾಯಿಂಟ್ ಅದು ನಾನು ಹೇಳ್ತೇನೆ ಅದರಲ್ಲಿ. ಹಾಗಾಗಿ ಆ ಒಂದು ತರಬೇತಿ ಕೊಡುವಂಥ 3ನೇ ವಿಷಯ, ಆ ತರಬೇತಿ ಬಹಳ ಒಳ್ಳೆಯ ತರಬೇತಿಯನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ, ಸಹ ಶಿಕ್ಷಕರಿಗೆ ಕೊಟ್ಟಿದ್ದಾರೆ, PT ಮಾಸ್ಟರ್ಗಳಿಗೆ ಕೊಟ್ಟಿದ್ದಾರೆ, ಮುಖ್ಯೋಪಾಧ್ಯಾಯರಿಗೆ ಕೂಡ ಕೆಲವರು ಗೂಗಲ್ ಮೀಟಲ್ಲಿ ಬಂದು ಅವರ ತರಬೇತಿಯನ್ನು ಆಲಿಸಿದ್ದಾರೆ. ಮತ್ತೊಂದು 4ನೇದು ವಿಭಿನ್ನತೆ ಅಂತ. ಈ ವಿಭಿನ್ನತೆ ಎಲ್ಲರೂ ಮಾಡೋದು ನಾವು ಮಾಡ್ತೇವೆ, ಅವರು ಮಾಡಿದಾಗೆ ಮಾಡ್ತೇವೆ. ಇವರು ಹಾಗೆ ಅಲ್ಲ, ಇವರು ಒಂಥರ ವಿಭಿನ್ನವಾಗಿ ಮಾಡ್ತಾರೆ. ಈ 2 ಸಣ್ಣ ಉದಾಹರಣೆ, ನಾನು ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ, ಈಗಾಗಲೇ ಇಲ್ಲಿ ಅರ್ಧ ಗಂಟೆಯಲ್ಲಿ ಪ್ರೋಗ್ರಾಮ್ ಮುಗಿಸಬೇಕು. ಒಬ್ಬ ಭಿಕ್ಷುಕ ಇದ್ದೀನಂತೆ, 2 ಮಂದಿ ಭಿಕ್ಷುಕರು ದೇವಸ್ಥಾನದ ಮುಂದೆ ಬೇಡ್ತಾ ಇದ್ದಾರಂತೆ, ಯಾವುದೋ ಒಂದು ಪ್ರಸಿದ್ಧ ಆಲಯದ ಮುಂದೆ, ಆಯಿತಾ, ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ. ಅಲ್ಲಿ ಏನಂದರೆ ಒಂದು ಭಿಕ್ಷುಕನಿಗೆ ಒಳ್ಳೆ ರೀತಿಯಲ್ಲಿ ಹಣ ಸಿಗ್ತಾ ಇದ್ದಂತೆ, ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಚಂದ ಮಾಡಿ ಹಣ ಬೀಳ್ತಾ ಇತ್ತು. ಎಲ್ಲ ಬರುವವರೆಲ್ಲ ಅವರ ಮುಖ ನೋಡ್ತಾ ಇರಲಿಲ್ಲ ಅಂತ ಹಣವನ್ನು ಹಾಕಿ ಹೋದ್ರಂತೆ. ಒಬ್ಬ ಭಿಕ್ಷುಕನಿಗೆ, ಅವನ ಭಿಕ್ಷುಕನೇ, ಬಟ್ ಅವನಿಗೆ ಯಾವುದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹಣ ಭಿಕ್ಷೆ ಸಿಗ್ತಾ ಇರಲಿಲ್ಲ ಅಂತೆ. ಏನು ಕಾರಣ ಅಂದರೆ ಇವ 2 ಮಂದಿ ಬೋರ್ಡ್ ಇಟ್ಟಿದ್ದಾರೆ, ನಾನು ಕೂಡ ಎಲ್ಲ ಬೋರ್ಡ್ ಇಟ್ಟಿದ್ದಾರೆ, ನನಗೆ ನಿಜವಾಗಿ ಸಹಾಯ ಮಾಡಿ ಅಂತೇಳಿ ಒಬ್ಬ ಭಿಕ್ಷುಕ ಇಟ್ಟಿದ್ದಂತೆ. ಮತ್ತೊಬ್ಬ ಭಿಕ್ಷುಕ ಏನೋ ಐಡಿಯಾ ಮಾಡಿದ ಅಂತಂದರೆ, ಇವತ್ತಿನ ನಾನು ಕಣ್ಣಿಲ್ಲ ನನಗೆ, ಆದರೆ ಇವತ್ತಿನ ನಿಜವಾದ ಪ್ರಪಂಚವನ್ನು ನನ್ನಿಂದ ನೋಡಲಿಕ್ಕೆ ಅಸಾಧ್ಯವಾಯ್ತಲ್ಲ ಅಂತೇಳಿ ಒಂದು ಮಾತು, ಸಣ್ಣ ಒಂದು ವರ್ಡಿಂಗ್ಸ್ ಅಷ್ಟೇ. ಇವತ್ತಿನ ಒಂದು ಪ್ರಪಂಚವನ್ನು, ಇವತ್ತಿನ ಈ ಒಂದು ಸುದಿನವನ್ನು ನನ್ನಿಂದ ನೋಡಿ ಆನಂದಿಸಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅಂತೇಳಿ ಹೊರಗು ಅಂತೇಳಿ ಒಂದು ಸಣ್ಣ ಸೆಂಟೆನ್ಸ್ ಕೆಳಗಡೆ ಹಾಕಿದ್ದಾನೆ. ಅದನ್ನು ಓದಿದಂಥ ನಮ್ಮವರು ಜನಗಳು ಹೆಚ್ಚಿನ ಮೊತ್ತದ ಹಣವನ್ನು ಇಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರಬಾರ್ದಿತ್ತು, ನಮಗೂ ಬಂದರೆ ಹೇಗಾಗ್ತಿತ್ತು ಅಂತೇಳಿ ಅದೇ ಹೇಳುವಂಥದ್ದು ವಿಭಿನ್ನತೆ ಅಂತ. ಹಾಗಾಗಿ ಅಂಥ ಒಂದು ಎಲ್ಲದರಲ್ಲಿ ಕೂಡ ನಮ್ಮ ಹೆಬ್ಬಾರ್ ಸರ್ ಅವರು ಒಂಥರ ಹೊಸ ರೂಪದಲ್ಲಿ, ಹೊಸ ಶೈಲಿಯಲ್ಲಿ ವಿಷಯಗಳನ್ನು ನಮ್ಮಲ್ಲಿ ಮುಟ್ಟಿಸ್ತಾ ಇದ್ರು ಅಂತ 4ನೇ ಪಾಯಿಂಟ್. 5ನೇದು ತಮಗೆಲ್ಲ ಗೊತ್ತಿದೆ, ಒಳ್ಳೆಯ ಮಾತುಗಾರ ಅಂತಂದರೆ ಎಷ್ಟು ಮಾತಾಡಬೇಕು, ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಅದು ನಮಗೆ ಸ್ವಲ್ಪ ಬೋರ್ ಆಗ್ತಾ ಇತ್ತು ಒಂದೊಂದು ಟ್ರೈನಿಂಗಲ್ಲಿ. ಆದರೆ ಅವರು ಏನು ಎಂದುಕೊಂಡು ಬಂದಿರ್ತಾರೆ, ಇಷ್ಟನ್ನು ಮುಟ್ಟಿಸಬೇಕು ಅಂತೇಳಿ ಆ ಸಮಯವನ್ನು ನೋಡೋದಿಲ್ಲ, ಅಲ್ಲಿ ಯಾರು ವೇದಿಕೆಯಲ್ಲಿದ್ದಾರೆ ಅಂತ ನೋಡೋದಿಲ್ಲ, ಯಾವುದೂ ನೋಡೋದಿಲ್ಲ. ಅವರು ಏನು ಪ್ರಿಪೇರ್ ಆಗಿ ಬಂದಿದ್ದಾರೆ ಅಷ್ಟನ್ನು ನಮ್ಮ ಮಾಸ್ಟರ್ಗಳಿಗೆ ಮುಟ್ಟಿಸಿಯೇ ಅವರು ಲಾಸ್ಟ್ ಹೋಗಿಲ್ಲ. ಫಸ್ಟಿಗೆ ಸಮಯ ಇಲ್ಲದಿರ್ತದ್ರು ಕೂಡ ಲಾಸ್ಟಿಗೆ ಆದರೂ ಎಲ್ಲ ಮುಗಿಸಿರ್ತಾರೆ, ನಾನು 1 ಗಂಟೆ ತಗೋತೇನೆ ಅಂತೇಳಿ ಕೇಳಿ 1 ಗಂಟೆ ತಗೊಂಡು ನಮ್ಮ ಮಾಸ್ಟರ್ಗಳಿಗೆ ಮುಟ್ಟಿಸುವಂಥ ಕೆಲಸ. ಅಂಥ ಒಬ್ಬ ಒಳ್ಳೆಯ ಮಾತುಗಾರ, ಅಂಥ ಒಂದು ಈ ಎಲ್ಲ ಗುಣಗಳನ್ನು ಹೊಂದಿರುವಂಥ, ಬಾಕಿಯೆಲ್ಲ ತುಂಬ ಕ್ರಿಯಾಶೀಲರು, ಅದು ಬಿಡಿ ಎಲ್ಲ ಇದೆ. ಆದರೆ ಈ ಒಂದು 5 ಪಾಯಿಂಟ್ಸ್ಗಳು ಏನು ಹೇಳಿದೆ ಅದೆಲ್ಲ ಪಾಯಿಂಟ್ಸ್ಗಳು ಅವರಲ್ಲಿ ಇದೆ. ಹಾಗಾಗಿ ಅದೆಲ್ಲ ನನಗೆ ದಾರಿದೀಪವಾಗಿದೆ. ಇವತ್ತು ಅವರು ಹೋದರೂ ಕೂಡ ನಮಗೆ ಯಾವಾಗಲೂ ಪ್ರತಿ ವರ್ಷ ಕೂಡ ನಾನು ಇನ್ನೊಮ್ಮೆ ಹೇಳಿದೆ ಅವರಿಗೆ, ಇಲ್ಲ ಇನ್ನೊಂದು ಚಾನ್ಸ್ ಇದ್ದರೆ ವಾಪಸ್ ನಮ್ಮ ತಾಲೂಕಿಗೆ ಬರಲಿಕ್ಕೆ ಏನಾದರೂ ಅಂತ ಒಂದು ಬಡ್ತಿಯಾದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಚಾನ್ಸ್ ಇದೆ, ಖಂಡಿತ ಬರ್ಬೋದು. ಆದರೆ ಅವರ ಏನು ದಾರಿದೀಪ ಇದೆ, ಒಳ್ಳೆ ರೀತಿ ನಮಗೆ ಕೊಟ್ಟಿರುವಂಥ ಕೆಲವು ಸೂಚನೆಗಳು, ಮಾರ್ಗದರ್ಶನಗಳು ಎಲ್ಲವೂ ನಮಗೆ ನಮ್ಮ ಮಂಡಳಿ ಇದೆ ಸರ್. ನಾವು ಅದನ್ನು ಸಾಧ್ಯವೇ ಇಲ್ಲ, ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಷ್ಟೊತ್ತು ಒಳ್ಳೆ ರೀತಿಯಲ್ಲಿ ಬರ್ತಿದ್ದೀರಿ. ಆದರೆ ನಮ್ಮಲ್ಲಿ ಕೆಲವು ಸಂಘಟನೆಗಳು ನಿಮಗೆ ಗೊತ್ತಿದೆ, ಆ ಸಂಘಟನೆ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೊಂಡೋದಂಥ ಒಬ್ಬ ಪ್ರತಿಭಾವಂತ, ಎಲ್ಲರಿಗೆ ಸಾಧ್ಯ ಇಲ್ಲ. ಎಲ್ಲ ತಾಲೂಕಲ್ಲಿ ಪರಿವೀಕ್ಷಣಾಧಿಕಾರಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ನಮ್ಮ ತಾಲೂಕಲ್ಲಿ ಯಾವುದೇ ಕ್ರೀಡಾಪಟುಗೆ ತೊಂದರೆ ಆಗಲಿಲ್ಲ, ತರಬೇತಿಗಳಿಗೆ ತೊಂದರೆ ಆಗಲಿಲ್ಲ, ಯಾವುದಕ್ಕೂ ಯಾವ ಸಂಘಟನೆಗೂ ಎಲ್ಲರನ್ನು ಕೂಡ ಒಟ್ಟಿಗೆ ಕೊಂಡೋಗುವಂಥ ಒಂದೇ ರಥದಲ್ಲಿ ಕೊಂಡೋಗುವಂಥ ಕೆಲಸವನ್ನು ಹೆಬ್ಬಾರ್ ಸರ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಮುಂದಕ್ಕೆ ದಾರಿದೀಪವಾಗಿರ್ತದೆ. ಮುಂದೆ ಬರುವಂಥ ರವಿಶಂಕರ್ ಅವರು ಅಂತೇಳಿ ಒಬ್ಬರು ಬಂದಿದ್ದಾರೆ ಉಡುಪಿಯಿಂದ, ಅವ್ರು ಹೇಗೆ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ. ಅವರಿಗೆ ಕೂಡ ಕೆಲವು ವಿಷಯಗಳನ್ನು ಅವರು ನಮ್ಮ ಹೆಬ್ಬಾರ್ ಸರ್ ಅವರು ತಿಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿಕೊಡ್ತಾ, ಸರ್ ಹೆಬ್ಬಾರ್ ಸರ್ ಏನಾದರೂ ತಪ್ಪಿ, ನಮ್ಮಲ್ಲಿ ಏನಾದರೂ ತಪ್ಪುಗಳು ಸಹಜ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಬೇಕು ಅಂತೇಳಿ ಆಗಿರ್ಬೋದು, ಕೆಲವೊಮ್ಮೆ ಗೊತ್ತಿಲ್ಲದೆ ಕೂಡ ಆಗಿರ್ಬೋದು. ಇಂಥ ಏನೋ ತಪ್ಪುಗಳಿದ್ದರೆ ನಮ್ಮದು ಎಲ್ಲ ನಮ್ಮದು ಅಂತಂದರೆ ನಮ್ಮ PT ಮಾಸ್ಟರ್ಗಳು ಅಂದರೆ ನಾವು ಒಂದೇ ಒಟ್ಟಿಗಿದ್ದೇವೆ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಏನಿದ್ರು ಕೂಡ ಮಾತಾಡ್ತೇವೆ, ಅಲ್ಲಿಗೆ ಬಿಟ್ಟು ಹೋಗ್ತೇವೆ. ನಾವು ಒಟ್ಟಿಗೆ ಫ್ರೆಂಡ್ಲಿಯಾಗಿ ಎಲ್ಲರೂ ಈ ತಾಲೂಕಲ್ಲಿ ಇರುವಂಥ ಎಲ್ಲ ಪ್ರತಿ 140 ಮಂದಿ ಕೂಡ 126 ಮಂದಿ ಕೂಡ ನಾವು ಒಟ್ಟಿಗೆ ಇದ್ದೇವೆ. ಏನಾದರೂ ತಪ್ಪುಗಳು ಮಾಡಿದ್ದೆ, ಆ ತಪ್ಪುಗಳು ನಿಮಗೆ ಅಂಥದ್ದು ಏನಾದರೂ ಬಂದಿದ್ದರೆ ಅದನ್ನೆಲ್ಲ ಇಲ್ಲಿಗೆ ಮರೆತು ಬಿಡಿ ಅಂತ ಹೇಳ್ಕೊಳ್ತಾ, ನಮ್ಮ ಈ ಬೀಳ್ಕೊಡುಗೆ ಸಮ್ಮಾನವಿದೆ ಸಾರಿ, ನಿಜವಾಗಿ ಇವತ್ತು ಜಾಯ್ನ್ ಆಗಬೇಕಿತ್ತು ಅವರು. ಆದರೂ ಕೂಡ ಖಂಡಿತ ನಮ್ಮ ವ್ಯೂವರ್ ಹತ್ರ ಕೂಡ ನೀವು ಜಾಯ್ನ್ ಆಗ್ತೇನೆ, ನಾನು ಬರೋದಿಲ್ಲ ಅಂತ ಹೇಳಿದಂತೆ. ಆದರೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಂದು ಇಷ್ಟೊತ್ತು ಇಲ್ಲಿ ಸಂಪೂರ್ಣವಾಗಿ ಉಪಸ್ಥಿತರಿದ್ದು ನಮ್ಮ ಬೀಳ್ಕೊಡುಗೆಯನ್ನು ಸ್ವೀಕಾರ ಮಾಡ್ತೀರಿ ಅಂತ ಮಾಡಿಕೊಳ್ಬೇಕು ಅಂತ ಹೇಳ್ಕೊಳ್ತಾ ಅವರನ್ನು ಹೃತ್ಪೂರ್ವಕವಾಗಿ ತಾಲೂಕಿನ ಎಲ್ಲ ಸಮಸ್ತ ದೈಹಿಕ ಶಿಕ್ಷಕರ ಪರವಾಗಿ ಅಭಿನಂದಿಸ್ತಾ ನನ್ನ ಬೀಳ್ಕೊಡುಗೆ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಅಲ್ಲಿ ಕಾಳಿ ನದಿಗೆ ಸುಪಾ ತಾಲೂಕು ಮುಳುಗಡೆ ಆದ ನಂತರ ಹೊಸದಾಗಿ 11ನೇ ತಾಲೂಕಾಗಿ ಜೊಯ್ಡಾ ತಾಲೂಕನ್ನು ಮಾಡಿದರು. ಗೋವಾ ಬೌಂಡ್ರಿಗೆ ಇರುವಂಥದ್ದು ಅತ್ಯಂತ ಕುಗ್ರಾಮ. ಅಲ್ಲಿ ತಿಗಣೆಗಳನ್ನು ನೋಡಿದರೆ ಒಂದೊಂದು ತಿಗಣೆ ಒಂದೊಂದು ಕಡಿದರೆ
ಒಂದೊಂದು ತಿಗಣೆಯಿಂದ ನೀವು 100 ಗ್ರಾಮ್ ರಕ್ತವನ್ನು ತೆಗೆಯಬಹುದು. ಅಷ್ಟು ನೀವು ಯಾಣಕ್ಕೆಲ್ಲ ಹೋಗುವಾಗ ನಿಮಗೆ ಆ ಕಲ್ಪನೆ ಬರ್ತದೆ. ಬಹುಶಃ ಉತ್ತರ ಕನ್ನಡದಲ್ಲಿ ಅತ್ಯಂತ ದಂಡಕಾರಣ್ಯ ಅಂಥ ಒಂದು ಏರಿಯಾದಲ್ಲಿ 94ರಿಂದ 2012ರವರೆಗೆ 18 ವರ್ಷ ಸೇವೆಯನ್ನು ಸಲ್ಲಿಸಿ ಬಂದಂಥವರು ಶ್ರೀ ವಿಷ್ಣುನಾರಾಯಣ ಹೆಬ್ಬಾರ್. ಆ ಸಮಯದಲ್ಲಿ ಅನೇಕ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕ್ರೀಡಾಕೂಟ, ನನಗೆ ಅವರು ದಕ್ಷಿಣ ಕನ್ನಡಕ್ಕೆ ಬರೋಕ್ಕಿಂತ ಮೊದಲೇ ಅಲ್ಲಿ ಅವರ ಹೆಸರನ್ನು ನಾನು ಕೇಳಿದ್ದೆ, ಅವರನ್ನು ನೋಡಿರಲಿಲ್ಲ. ಯಾಕಂದರೆ ಗಂಗಾಧರ್ ಕೌರಿ ಎಲ್ಲ ಈಗ ಅಲ್ಲಿ ಟಿ ಪಿ ಆಗಿದ್ದವರು ಹೇಳ್ತಾ ಇದ್ರು ಅವ್ರ ಬಗ್ಗೆ. ಅಂಥವರು ಈಗ ಪದೋನ್ನತಿಯನ್ನು ಹೊಂದಿರೋದು ನಿಜವಾಗಿ ನನಗೂ ಕೂಡ ಸಂಗತಿ. ಯಾಕಂದರೆ ನನ್ನ ಜಿಲ್ಲೆಯವರು, ಅಕ್ಕಪಕ್ಕದ ತಾಲೂಕಿನವರು, ಕುಮಟಾ ಮತ್ತು ಹೊನ್ನಾವರ ತಾಲೂಕಿನವರು. ಇವತ್ತು ಪ್ರೀತಿಪೂರ್ವಕವಾಗಿ ನೀವು 9 ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ವಲಯದಲ್ಲಿ ಮಾಡಿದ ಸೇವೆಯನ್ನು ಪ್ರೀತಿಯಿಂದ ನೆನೆಸಿಕೊಳ್ತಾ ಒಂದು ಚಿಕ್ಕ ಸನ್ಮಾನವನ್ನು ತಮಗೆ ಮಾಡ್ತಿದ್ದೇವೆ. ದಯವಿಟ್ಟು ತಾವು ಬರಬೇಕು. ಬೀಳ್ಕೊಡುಗೆ ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ಪ್ರಶಾಂತ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ತ್ಯಾಗನ್ ಸರ್, ಲಿಲ್ಲಿ ಮೇಡಮ್, ನ್ಯಾನ್ಸಿ ಸರ್, ರೊನಾಲ್ಡ್ ಸರ್ ಮತ್ತು ಶೇಖರ್ ಸರ್ ಅವರೇ, ರಾಜೀವ್ ನಾಯ್ಕ್ ಸರ್ ಅವರೇ, ಎಲ್ಲ ನಮ್ಮ ಉಪಸ್ಥಿತರಿರುವಂತಹ ಪ್ರೀತಿ ಇಟ್ಕೊಂಡು ಈ ಒಂದು ಕೊರೋನಾ ಸಂದರ್ಭದಲ್ಲೂ ಕೂಡ ಬಂದಂತಹ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳೇ, ಇಲ್ಲಿ ನಾನು 9 ವರ್ಷದ ಅನುಭವವನ್ನು ಹಚ್ಕೊಳ್ಳಿಕ್ಕೆ ಆಗೋದು ಭಾಳ ಕಷ್ಟ. ಯಾಕಂದರೆ ಇನ್ನೊಂದ್ಸಲಿ ಹಂಚ್ಕೊಳ್ಬೇಕು. ಯಾಕಂದರೆ ನಾನು ಬೇಗ ಹೋಗಬೇಕು, ಆ್ಯಕ್ಚುಲಿ 12 ಗಂಟೆವರೆಗೆ ಅಂತ ಇವತ್ತು ಅದು ಭೇಟಿ ಆಗಬೇಕು. ಆದರೆ ಯಾವುದೇ ಒಂದು ಕಾರ್ಯವನ್ನು ಚೆನ್ನಾಗಿ ಮಾಡಬೇಕಾದ್ರೆ 3 ಮುಖ್ಯವಾಗಿ ಇರಬೇಕು. ನನ್ನಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ, ಇಲ್ಲಿ ಬಂದ ದೈಹಿಕ ಶಿಕ್ಷಣ ಪರ್ಯವೇಕ್ಷಕರು ಎಷ್ಟೇ ಪ್ರತಿಭೆ ಇದ್ದರೂ, ಒಂದು ಅದನ್ನು ಕಾರ್ಯ ಮಾಡಲಿಕ್ಕೆ ನಮ್ಮ ಪ್ರಶಾಂತ್ ಸರ್ ಅವರಂತಹ, ರಾಧಾಲಕ್ಷ್ಮಿ ಮೇಡಮ್ ಅಂತಹ BOಗಳು, BRC ಕೋಆರ್ಡಿನೇಟರ್ಗಳಿರಬೇಕು. ಒಂದು ನಿಯಮದಲ್ಲಿ ಆರ್ಡರ್ ಮಾಡಲಿಕ್ಕೆ ಅವಕಾಶ, ಮತ್ತು ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಡಬೇಕು, ಮತ್ತು ತಗೊಳ್ಳಿಕ್ಕೆ ಅವಕಾಶ ಇರಬೇಕು. 3 ಇದ್ದಾಗ ಮಾತ್ರ ಈ ಒಂದು ಚೆನ್ನಾಗಿ ಒಂದು ಸಂಘಟನೆ ಯಾವುದೇ ಒಂದು ಕಾರ್ಯವನ್ನು ಅನ್ವಯ ಮಾಡಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಆಗ್ತದೆ. ಅದು 3 ನನಗೆ ಅವಕಾಶ ಸಿಕ್ಕಿತು ಅಂತ ಹೇಳ್ತೀನಿ. ರಾಧಾಲಕ್ಷ್ಮಿ ಮೇಡಮ್ ಇರ್ಬೋದು, ಪ್ರಶಾಂತ್ ಸರ್ ಇರ್ಬೋದು, ಎಲ್ಲದ ರೀತಿಯಲ್ಲಿ ನಮ್ಮ ಫಿಟ್ ಇಂಡಿಯಾದ 9 ತರಬೇತಿ ಸಹ ಶಿಕ್ಷಕರಿಗಿರ್ಬೋದು ಅಥವಾ ಮುಖ್ಯ ಶಿಕ್ಷಕರಿಗಿರ್ಬೋದು ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಪ್ರಶಾಂತ್ ಸರ್ ಅವರು ಮತ್ತು ರಾಧಾಲಕ್ಷ್ಮಿ ಮೇಡಮ್ ಯಾವುದೇ ಇರ್ಬೋದು. ಹಾಗೆ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ದರೆ, ಇಲ್ಲಿರುವಂತಹ 289 ಶಾಲೆಯಲ್ಲಿ 3 ವಲಯಗಳಲ್ಲಿ ಇಂತಹ, ಅದು ಉಳ್ಳಾಲದಲ್ಲಂತಹ 1000 ಗಟ್ಟಲೆ ಒಂದು ಅಥ್ಲೆಟಿಕ್ಸ್ ಮಾಡಬೇಕಾದ್ರಂತೂ ಒಂದು ದಿನದಲ್ಲಿ ಅಷ್ಟು 175 ಇವೆಂಟ್ಗಳನ್ನು ಮಾಡಬೇಕಾದ್ರೆ ಅತ್ಯಂತ ಸಂಘಟಿತ ಪ್ಲ್ಯಾನ್ ಇರುವಂತಹ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದರೆ ಮಾತ್ರ ಸಾಧ್ಯ ಇದೆ. ಮತ್ತು ಅಲ್ಲಿ ಅವಿರತವಾಗಿ ಕೆಲಸ ಮಾಡಬೇಕು. ಅದೆಲ್ಲವೂ ಕೂಡ ಮಂಗಳೂರು ದಕ್ಷಿಣದಲ್ಲಿತ್ತು ಅಂತ ಹೇಳ್ಬೋದು. ಯಾವುದೇ ಇದರಲ್ಲಿ ಅನೇಕ ಸಲ ಫುಟ್ಬಾಲ್ ಮಾಡಬೇಕಾದ್ರೂ ತುಂಬ ಕಷ್ಟ ಆಯಿತು. ಕಳೆದ ವರ್ಷ ಅಂತೂ ನಮ್ಮ ತ್ಯಾಗಂ ಸರ್ ಅವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಆ ಒಂದು ದೇರಳಕಟ್ಟೆಯಲ್ಲಿ ಮಾಡಿರುವಂಥದ್ದೇ ಸಾಕ್ಷಿಯಾಗಿರ್ತದೆ. ಹಾಗೆ ಕುಸ್ತಿ ಇರ್ಬೋದು. ಕುಸ್ತಿ ತಗೊಳ್ಳೋದಂದರೆ ಭಾಳ ಕಷ್ಟ. ಇನ್ನು ಪ್ರತಿ ವರ್ಷ ಕುಸ್ತಿ ಸಂಖ್ಯೆಗಳ ಆ ಸಂದರ್ಭದಲ್ಲೂ ಸಂಘದಿಂದನೇ ಈ ಕಾರ್ಯವನ್ನು ನಮ್ಮ ಇಲಾಖೆ ಜೊತೆಗೆ ಅವರು ಕೈ ಜೋಡಿಸಿದಿಂದ ಮಾತ್ರ ಸಾಧ್ಯ ಆಗಿದೆ. ಹೀಗೆ ಇಷ್ಟೆಲ್ಲ ಆಗಲಿಕ್ಕೆ ನನಗಿಂತ ನಿಮ್ಮ ಸಹಕಾರದಿಂದ ಸಾಧ್ಯ ಆಗಿದೆ ಅಂತ ಹೇಳ್ಬೋದು.
ಅದು ಅದೇ ರೀತಿ ತರಬೇತಿ ವಿಶೇಷವಾಗಿ ಫಿಟ್ ಇಂಡಿಯಾಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ದರ್ಶನ್ ಸರ್ನ ನೆನಪಿಟ್ಕೊಳ್ಳೇಬೇಕು. ಯಾಕಂದರೆ ಅವರ ಒಂದು ಕಾರ್ಯತತ್ಪರತೆಯಿಂದ ಇಷ್ಟು ದೊಡ್ಡದಾಗಿ ನಮ್ಮ ತಾಲೂಕಷ್ಟೇ ಅಲ್ಲ, ಜಿಲ್ಲೆಯಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವರನ್ನು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ನಮ್ಮ ಈ ತಾಲೂಕಿನಿಂದಾಗಿ ನೆನಪಿಟ್ಕೊಳ್ಳೋಣ. ಅದೇ ರೀತಿ ಯೋಗಾಸನ ಸಂದರ್ಭ ಹೇಳಿದಾಗ ನಮ್ಗೆ ಜವಾಬ್ದಾರಿ ಕೊಟ್ಟಾಗ ಶೇಖರ್ ಸರ್ ತಗೊಂಡ್ರು. ಅವ ಸಾಕ್ಷಿ, ಸಾನ್ವಿ ಮತ್ತು ಅವರ ಮಗಳು ಕೂಡ ಆತ್ಮಿಕ ಹಾಗೂ ಅತ್ಯಂತ ಫೋಟೋಗ್ರಫಿ ಅಂತೂ ವೈಷ್ಣವ್ ಚಂದ ಮಾಡಿದ್ದಾನೆ. 5ನೇ ಕ್ಲಾಸ್ ಅವನು ಅಷ್ಟೇ, ಆದರೆ ಅವನೆಲ್ಲ ಮಾಡಿದ್ದು ಅವರ ಮಗ. ಹೀಗೆ ಒಂದು ಕೊಟ್ಟಿದ್ದನ್ನು ಜವಾಬ್ದಾರಿ ತೆಗೆದುಕೊಂಡು ಮಾಡುವಂತಹ ತತ್ಪರರಾದಂತಹ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರು ಇರೋದರಿಂದ ಇದು ಎಲ್ಲ ಕಾರ್ಯ ಆಗಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಯಾವುದೇ ಒಂದು ಈ ಬದ್ಧತೆ ಇರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾಗ ಯಾವುದೇ ಒಂದು ನಮ್ಮ ಕಾರ್ಯವನ್ನು ಒಂದು ಚೆನ್ನಾಗಿ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮಂಗಳೂರು ದಕ್ಷಿಣದಲ್ಲಿ ತುಂಬ ಅಂತಹ ಒಂದು ಅನೇಕ ಮುತ್ತುಗಳು ಇಲ್ಲಿರೋದ್ರಿಂದ ನನ್ನ ಕಾರ್ಯ ತುಂಬ ಸುಲಭ ಆಯಿತು ಮತ್ತು ಇಷ್ಟು ಚೆನ್ನಾಗಿ ನಮ್ಮ ಒಂದು ಮಂಗಳೂರು ದಕ್ಷಿಣ ಅಂದರೆ ಎಲ್ಲ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಇದನ್ನು ಮುಂದುವರಿಸಿ ಮತ್ತು ಇನ್ನೂ ಕನಸುಗಳಿದ್ದು ಇಂದು ಒಳ್ಳೆಯ ರೀತಿಯಲ್ಲಿ ಸರ್ ಕೆಲವು ಹೇಳಿದ್ದು ನಮ್ಮ ಸಾಮಾನ್ಯವಾಗಿ ಬೇರೆ ಜಿಲ್ಲೆಯಿಂದ ಮಾಡಿದಂತಹ ಒಂದು ಸೋರ್ಸನ್ನು ನಾವು ತಗೊಳ್ಳೋ ಬದಲು ನಮ್ಮದೇ ಆದಂಥ ರಿಸೋರ್ಸನ್ನು ವಿಶೇಷವಾಗಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅನೇಕ ಜನ ಇದ್ದಾರೆ. ಶಾಂತಾರಾಮ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಸರ್ ಇದ್ದಾರೆ, ಸುರೇಖಾ ಮೇಡಮ್ ಅಂತೂ ಮೊನ್ನೆ ಯೋಗಾಸನದಂತೂ ಬಹಳ ಪ್ರತಿ ದಿವಸ ಎಲ್ಲರನ್ನ ತೆಗೆದುಕೊಂಡು ಮಾಡಿರುವಂಥದ್ದು ಇರ್ಬೋದು. ನೀವು ಫಿಟ್ ಇಂಡಿಯಾದಲ್ಲಂತೂ ಎಲ್ಲ ಶಿಕ್ಷಕರು ನಮ್ಮ ದೈಹಿಕ ಶಿಕ್ಷಣ ಹೊರತಾಗಿ ಉಳಿದ ಶಿಕ್ಷಕರು ಇರ್ಬೋದು. ಇದಕ್ಕೆಲ್ಲ ಒಂದು ಅಂತಹ ಅಂದರೆ ಸರ್ ಒಂದು ಮೊನ್ನೆ ಗೂಗಲ್ ಫಾರ್ಮನ್ನು ಇದು ಮಾಡಬೇಕಾದ್ರೆ ಎಷ್ಟು ಶಿಕ್ಷಕರು ಪಾಲ್ಗೊಂಡು, ಅದಕ್ಕೆ ಕಾರಣ ಅಂದರೆ ಆ ಒಂದು ಇನ್ಸ್ಟಿಂಕ್ಟ್ ಮಾಡುವಂಥವ್ರು ಇದ್ದಾಗ ಮಾತ್ರ ನಾವು ಹೊಸದನ್ನು ಜೋಡಿಸ್ಕೊಳ್ತಾಗ್ಲಿಕ್ಕಾಗ್ತದೆ, ನಾವು ಕೂಡ ಕಲಿತುಕೊಳ್ಳಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿದ್ದರಿಂದ ನಾನು ಇಷ್ಟು ಚೆನ್ನಾಗಿ ಅನೇಕ ಕಲಿತುಕೊಳ್ಳಿಕ್ಕಾಯಿತು ಮತ್ತು ಬೇಸರ ಅನಿಸಿದೆ. ಇಷ್ಟು ಚೆನ್ನಾಗಿ ನಮ್ಗೆ ಈ ರಜೆ ಇರಲಿ ಏನೇ ಓದಿದ್ದೇ ಗೊತ್ತಾಗಲಿಲ್ಲ, 9 ವರ್ಷಗಳು ಇಲ್ಲಿ ಬಂದು ಕಳೆದದ್ದೇ ಗೊತ್ತಾಗಲಿಲ್ಲ. ಮತ್ತು ಇದೇ ನಮ್ಮ ದಕ್ಷಿಣ ಕನ್ನಡವೇ ಪ್ರೀತಿಯಿಂದ ಇಲ್ಲೇ ಇರಬೇಕು ಅಂತ ಇತ್ತು. ಆ ನಿಟ್ಟಿನಲ್ಲಿ ಬಂಟ್ವಾಳ ಸಿಕ್ತು ಅಂತ ಖುಷಿ ಪಡಬೇಕು ನಾನು. ಯಾಕಂದರೆ ಇಲ್ಲಿದ್ರೆ ನಮ್ಮ ಬೇರೆ ಜಿಲ್ಲೆಗೆ ಹೋಗಬೇಕಿತ್ತು. ಯಾಕಂದರೆ ಈ ಒಂದು ಇಲ್ಲಿರುವ ಒಂದು ಸ್ಪೋರ್ಟ್ಸ್ ವಾತಾವರಣ, ಅದರಿಂದಾಗಿ ನಾನು 17 ವರ್ಷ ಅಲ್ಲಿ ಕೆಲಸ ಮಾಡಿದರೂ ಕೂಡ ಇಲ್ಲಿ ಯಾಕೆ ಬಂದಿರೋದಂದರೆ ನಾನು ಕಲಿತ್ಕೊಳ್ಬೇಕು, ಇದರ ಜೊತೆಗೆ ಅನೇಕ ಒಂದು ವಿಚಾರವನ್ನು ಕಲಿತ್ಕೊಂಡು ನಾನು ಕೂಡ ಆ ಅಥ್ಲೇಟನ್ನು, ಯಾಕಂದರೆ ನಾನು ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸಬೇಕು ಅಂದರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಸಾಧ್ಯ ಆಗಿದೆ. ನಮ್ಮ ಉತ್ತರ ಕನ್ನಡದಲ್ಲಿ ಇಲ್ಲವೇ ಇಲ್ಲ, ಯಾವುದಕ್ಕೂ ಒಂದು ಇದಿಲ್ಲ. ಆದರೆ ಇಲ್ಲಿ ಬಂದು ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿತು ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಪ್ರೀತಿ ಸಿಕ್ಕಿತು. ನೋಡಿ ಇಲ್ಲಿ ಕೂಡ ನಿನ್ನೆ ಹೇಳಿದರು ತ್ಯಾಗಂ ಸರ್ ಅವರು, ಆದರೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗೋದು ಯಾಕಂದರೆ ಅದು ಪ್ರೀತಿ. ಆ ಒಂದು ಸ್ನೇಹ ಇದೆಯಲ್ಲ, ನಿಮ್ಮೆಲ್ಲರ ಸ್ನೇಹ ಮತ್ತು ಪ್ರೀತಿ ಇರೋದರಿಂದ ಎಲ್ಲಿರ್ತದೋ ಆವಾಗ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರ್ತದೆ. ಅದಕ್ಕೆಲ್ಲ ನೀವು ಸಹಕರಿಸಿದರೆ ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಈ ಒಂದು ಅವಕಾಶವನ್ನು ಇನ್ನೊಂದ್ಸಲ ಒಟ್ಟಿಗೆ ಸೇರೋಣ. ಯಾಕೆಂದರೆ ಇವತ್ತು ಸ್ವಲ್ಪ ಗಡಿಬಿಡಿಯಲ್ಲಿ ನಾವು ಸೇರಿಕೊಂಡಿದ್ದೀವಿ. ಎಲ್ಲರಿಗೂ ಕೂಡ ಒಂದು ನನ್ನ ವೈಯಕ್ತಿಕವಾಗಿ ಒಂದು ಪ್ರೀತಿಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಹೇಳ್ತಾ ಕೃತಜ್ಞತೆ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶುಭೋದಯ. ಆದಷ್ಟು ಅನೌಪಚಾರಿಕವಾಗಿ 2 ಮಾತುಗಳನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ನಾನು. ಯಾಕೆ ಹೇಳಿದರೆ, ನಾನು ಒಂದು ಸಭೆಯಲ್ಲಿ ಏನೋ ಗೊಂದಲದಲ್ಲಿ ಇದ್ದು ಏನೋ ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕಂದ್ರೆ ನಾನು ಆಲೋಚನೆ ಮಾಡಿದ್ದೆ ಮೊನ್ನೆಯಿಂದ. ಅವ್ರು ಯಾವಾಗ ಪ್ರಮೋಷನ್ ಆಗಿ ಹೋಗ್ತಾರೆ ಅಂತ ಆದಾಗ ನಾನು ಆಲೋಚನೆ ಸೆಂಡ್ ಆಫ್ಗೆ 2 ಒಳ್ಳೆ ಮಾತು ಮಾತಾಡಬೇಕಿದೆ. ಸ್ವಲ್ಪ ಬದಲಾಯಿತು. ಯಾಕೆಂದರೆ ನನಗೆ ಸ್ವಾಗತ ಹೇಳುವಾಗ ಲಿಲ್ಲಿ ಮೇಡಮ್ 2 ಮಾತು ಹೇಳಿದರು, ವಿಶೇಷ ಕಾಳಜಿ ಪ್ರೀತಿ ಹೇಳಿ. ಈಗ ಮತ್ತೆ ರಿಪೀಟ್ ಮಾಡಿದ್ದು ದೈಹಿಕ ಶಿಕ್ಷಕರ ಬಗ್ಗೆ ವಿಶೇಷ ಪ್ರೀತಿ ಕಾಳಜಿ ಹೇಳಿ. ನಾನು ಒಂದು ಸಲ ಆಲೋಚನೆ ಮಾಡಬೇಕಾಯ್ತು, ಹೇಗೆ ಅವರಿಗೆ ಗೊತ್ತಾಯ್ತು ಅಂತ ಹೇಳಿ. ಕೇವಲ ಡ್ಯೂಟಿ ಹಾಕಿದ್ರಿಂದಲೇ ಅದನ್ನು ಅವರು ಹಾಗೆ ಅರ್ಥೈಸಿಕೊಂಡ್ರೆ. ನಿಜವಾಗಿ ಹೇಳಬೇಕಿದ್ರೆ ನನಗೆ ವಿಶೇಷ ಪ್ರೀತಿ ಕಾಳಜಿ ಗೌರವ ಇರುವಂಥ ದೈಹಿಕ ಶಿಕ್ಷಣದ ಮೇಲೆ, ಶಿಕ್ಷಕರ ಮೇಲೆ ಒಂದು ಸಾಕ್ಷಿ ಇಲ್ಲಿಯೇ ಉಂಟು. ಅದಕ್ಕೆ ಖಂಡಿತವಾಗಿ ಹೋಗೋದು ಅದು ಯಾಕೆ ಡ್ಯೂಟಿ ಹಾಕಿದ್ದರ ಬಗ್ಗೆ ಯಾವುದನ್ನು ಆಲೋಚನೆ ಮಾಡೋದಿಲ್ಲ ನಾನು. ನೇರವಾಗಿ ಹೇಳಬೇಕಿದ್ರೆ ಖಂಡಿತವಾಗಿ ವಿಶೇಷವಾದಂಥ ಪ್ರೀತಿ ಅಭಿಮಾನದ ಕ್ಷೇತ್ರ ಯಾವುದು ಹೇಳಿದ್ರೆ ದೈಹಿಕ ಶಿಕ್ಷಣ ನನ್ನದು. ಅದು ಹೇಳಿದ ನಾನು ಧನಾತ್ಮಕವಾಗಿ ತಗೊಳ್ತೇನೆ ಸರ್, ಇಬ್ಬರಿಗೂ ಸಮೇತ ಹೇಳ್ತಾ ಇದ್ದೇನೆ. ಹೆಬ್ಬರ್ ಸರ್ ಪ್ರಮೋಷನ್ಗೆ ಹೋಗುವ ದಿವಸ ನಾನೊಂದು ಹರಕೆ ಹೇಳಿದ್ದೆ, ಇಲ್ಲಿಯೇ ಬರಲಿ ಹೇಳಿ. ನಾನು ಮೊದಲೇ ಹೇಳಿದೆ ಅನೌಪಚಾರಿಕವಾಗಿ 2 ಮಾತಾಡ್ತೇನೆ ಹೇಳಿ. ಒಂದೇನೋ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಿದರೆ, ಇಲ್ಲೇ ಇರಲಿ ಸರ್, ಇಲ್ಲೇ ಇರುವಾಗೆ ಆಗಲಿ ಹೇಳಿ. ಅದು ನೇರವಾಗಿ ನನ್ನ ಸ್ವಾರ್ಥಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಅದು ಈಡೇರಲಿಲ್ಲ. ಅದು ನನ್ನ ಸ್ವಾರ್ಥವೇ ಇದ್ದಂಥದ್ದು ಹೆಚ್ಚು. ಅವರ ಯಾರಿಗೆ ಒಳ್ಳೆಯದಾಗಬೇಕು, ಅವರಿಗೆ ಒಳ್ಳೆಯ ಸ್ಥಳ ಸಿಗಬೇಕಾಗಿದ್ದು ನನ್ನ ಸ್ವಾರ್ಥವನ್ನೇ ಇಟ್ಕೊಂಡು ನಾನು ಅದನ್ನು ಹೇಳಿದ್ರಿಂದ ಅದು ಈಡೇರಲಿಲ್ಲ. ನನಗೆ ಅದಕ್ಕೇನು ಬೇಸರವೂ ಇಲ್ಲ. ಆದರೆ ಅವರಿಗೆ ಅಭಿನಂದನೆ ಹೇಳುವಾಗ ನಾನು ಅದೇ ಮಾತನ್ನು ಹೇಳಿದ್ದೆ. ನಾನು ಸರ್ ಬೇಸರದಿಂದ ಹೇಳ್ತಿರುವಂಥದ್ದು ಕಂಗ್ರ್ಯಾಚುಲೇಷನ್ಸ್ ಇಲ್ಲಿ ಹೇಳಿದಂತೆ. ನಾನು 2 ವರ್ಷದಿಂದ ನೋಡಿದ್ದೆ, ನಾನು ಹತ್ತಿರನೇ ಕೆಲಸ ಮಾಡಿದವನು ಅವರ ಜೊತೆಗೆ.
ನಾನು ಪ್ರತಿಯೊಬ್ಬರನ್ನು ನನ್ನ ಒಂದು ಕೆಟ್ಟ ಗುಣ ಒಳ್ಳೆಯ ಗುಣ ಗೊತ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಶ್ಲೇಷಣೆ ಮಾಡುವಂಥದ್ದು ಹೆಚ್ಚು ನಾನು. ಅವ್ರು ಹೇಗೆ ಒಳ್ಳೆ ಜನ ಕೆಟ್ಟ ಜನ, ಅವ್ರು ಯಾವುದು ಒಳ್ಳೆಯದುಂಟು ಯಾವುದು ಕೆಟ್ಟದುಂಟು, ಒಳ್ಳೆಯ ಲಕ್ಷಣ ಆಗಿರಲಿಕ್ಕಿಲ್ಲ ವ್ಯಕ್ತಿತ್ವದದ್ದು. ಆದರೂ ಅದನ್ನು ನಾನು ಮಾಡ್ತೇನೆ. ಅದನ್ನು ಮಾತಾಡುವಾಗಲೂ ಪ್ರತಿಯೊಬ್ಬರು ಮಾತಾಡುವಾಗಲೂ ಅದು ಅವರ ಬಗ್ಗೆ ಒಂದೆರಡು ಮಾತು ಕೇಳ್ತೇನೆ ನಾನು. ಹೆಚ್ಚಾಗಿ ನಾನು ಅವರ ಬಗ್ಗೆ ಕೇಳುವಂಥದ್ದು ಒಂದು ಗಣೇಶ ಹತ್ರ ತುಂಬ ಆಲೋಚನೆ ಮಾಡುವಾಗೆ ಮಾಡಿದ್ದೇನೆ. ನಾನು ತುಂಬ ಆಲೋಚನೆ ಮಾಡುವಾಗೆ ಮಾಡಿದೆ ಆ ವ್ಯಕ್ತಿತ್ವದ ಬಗ್ಗೆ, ಆ ಕ್ರಿಯಾಶೀಲತೆ ಆಗಿರ್ಬೋದು. ನಾನು ಎಲ್ಲಿಯವರೆಗೆ ಅನುಕರಣೆಗೆ ಹೊರಟಿದ್ದು ಹೇಳಿದರೆ ಅವರ ನಡಿಗೆಯನ್ನು ನಾನು ಗಮನಿಸ್ತಾ ಇದ್ದೆ. ಈಗ ನಡೆಯುವಾಗ ನಾನು ಆಲೋಚನೆ ಹಾಗೆ ನಡಿಬಾರ್ದು, ಹೀಗೆ ನಡಿಬೇಕು ಆಲೋಚನೆ ಮಾಡಿದೆ ಅಂತ ಅವರನ್ನು ನೋಡಿ ನಾನು. ಯಾವಾಗ ನನಗೆ ವಯಸ್ಸಾಯ್ತಾ, ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆಯಾ, ಸಾಕು ಧರಿಸಿದಾಗ ನಾನು ಒಮ್ಮೆ ನೆನಪಿಸಿದಂಥ ಮುಖ ವಿಷ್ಣು ಹೆಬ್ಬಾರ್ ಸರ್ ಅವರನ್ನು ಹತ್ರ ಬಂದು ನೋಡಿದಾಗ ಅವ್ರ ಕೂದಲನ್ನು ನೋಡ್ತಾ ಇದ್ದೆ ನಾನು, ಕಪ್ಪಾಗಿದೆ ನಂದಾದಾಗ ನಾನು ಆಲೋಚನೆ ಮಾಡ್ತಿದ್ದೆ ಈ ಪ್ರತಿಯೊಂದು ಅಂಶವನ್ನು ವಿಶ್ಲೇಷಣೆ ಒಳಪಡಿಸಿದಂಥದ್ದು. ಹಾಗೆ ಆಗಬೇಕಿದ್ರೆ ಆ ವ್ಯಕ್ತಿತ್ವದಲ್ಲಿ ಏನೊಂದು ವಿಶೇಷತೆ ಖಂಡಿತ ಇರ್ತದೆ. ಕೆಲವೊಂದು ಉದಾಹರಣೆ ಹೇಳಬೇಕಿದ್ರೆ, ಕಳೆದ ವರ್ಷ SLC ಎಕ್ಸಾಮ್ ಟೈಮಲ್ಲಿ ನಾವು ತಲಪಾಡಿ ಬಾರ್ಡ್ರಲ್ಲಿ ಏನು ಬಸ್ನ ವ್ಯವಸ್ಥೆ ಮಾಡಿದ್ದೆವು, ಅದು ರಾಜ್ಯದಲ್ಲೇ ಒಂದು ಏನೋ ಒಂದು ವಿಶೇಷ ಗಮನಕ್ಕೆ ಆಕರ್ಷಿಸಿದೆ ಎಲ್ಲರನ್ನು. ಕಾರಣಕರ್ತರು ಹೆಬ್ಬಾರ್ ಸರ್. ಅದಕ್ಕೆ ಅಷ್ಟು ವ್ಯವಸ್ಥಿತವಾಗಿ ನಿಮ್ಮೆಲ್ಲರನ್ನ ಇಟ್ಕೊಂಡು ದೈಹಿಕ ಶಿಕ್ಷಕರನ್ನು ಇಟ್ಕೊಂಡು ಮಾಡಿದಂಥ ಕೆಲಸ ಅದು ಯಶಸ್ವಿ ಆಗಲಿಕ್ಕೆ ಕಾರಣ ಅದು. ಅಂಥ ಯಶಸ್ವಿ ಆದಾಗ, ಅವರಿಂದ ಯಶಸ್ವಿ ಆಗ್ತದೆ ಅಂತ ಆದಾಗ, ಪ್ರೀತಿಪೂರ್ವಕವಾಗಿ ಅವ್ರು ಮಾಡ್ತಾರೆ ಅಂತ ಆದಾಗ ಅವರನ್ನು ಮತ್ತೆ ಮತ್ತೆ ಹತ್ತಿರವೇ ಇಟ್ಕೊಳ್ಳುವಂಥದ್ದು ನನ್ನ ಒಂದು ವ್ಯಕ್ತಿತ್ವದ ಲಕ್ಷಣ ಆಗಿರ್ಬೋದು. ಖಂಡಿತವಾಗಿ ಯಾರೊಬ್ಬರೂ ಅದನ್ನು ತಪ್ಪು ತಿಳ್ಕೊಳ್ಳೇ ಇಲ್ಲ, ಅತ್ಯಂತ ಪ್ರೀತಿಯಿಂದಲೇ ಅದನ್ನು ಒಪ್ಪಿಕೊಂಡಂಥದ್ದು. ಇಂಥ ಅನೇಕ ಸಂದರ್ಭಗಳು ಕಾಂಟ್ಯಾಕ್ಟ್ ಟ್ರೇಸಿಂಗ್ನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಒಂದು ವರ್ಷದಿಂದ ನಮ್ಮಲ್ಲಿ ಆಗ್ತಾ ಉಂಟು. ಚಿಕ್ಕ ಉದಾಹರಣೆಯಲ್ಲಿ ಹೇಳಿಬಿಡ್ತೀನಿ, ಇದು ಇದ್ರೂ ಸಮೇತ ಅದು ಹೇಳು ತಪ್ಪಲ್ಲ ಅಂತ ಅನಿಸ್ತದೆ. ಒಂದು ವರ್ಷದಿಂದ ಮಾಡ್ತಾಯಿದ್ರು, ಒಂದೇ ಒಂದು ದಿನ ಅದರಲ್ಲಿ ಯಾವುದೇ ತೊಂದರೆ ಆಗದೆ ಎಲ್ಲಿಂದಲೂ ದೂರು ಬರದೇ ಆಗ್ತಾಯಿತ್ತು. ಅವ್ರು ಹೋಗಿ 2 ದಿನ ಆಯ್ತಷ್ಟೇ ಆ ಕೆಲಸವನ್ನು ನಮ್ಮ ಹಂತದಲ್ಲಿ ನಾವೊಂದು ವ್ಯವಸ್ಥೆ ಮಾಡಿದ್ವಿ. 2 ದಿನವೂ ಅದರಿಂದ ಕಿರಿಕಿರಿ ಸ್ಟಾರ್ಟ್ ಆಯಿತು. ಇನ್ನು ರಾತ್ರಿ 11 ಗಂಟೆವರೆಗೆ ಅದೇ ಕಿರಿಕಿರಿ ಇದ್ದಂಥದ್ದು. ಆಗಲೂ ಆಲೋಚನೆ ಮಾಡಿದಂಥದ್ದು. ಪರ್ಫೆಕ್ಷನ್ ಬೇಕು ಕೆಲಸದಲ್ಲಿ. ಮಾಡಿದಂಥ ಕೆಲಸ ಕಾಯ ವಾಚ ಮನಸ್ಸ ನಾನು ಅದನ್ನು ತೊಡಗಿಸಿಕೊಂಡು ಮಾಡಬೇಕನ್ನುವಂಥದ್ದು ತೋರಿಸಿಕೊಡುವಂಥವ್ರು ಹೆಬ್ಬಾರ್ ಸರ್. ಮತ್ತು 2 ಅಂಶಗಳನ್ನು ನಾನು ಒಪ್ಪಿಕೊಂಡೆ, ತುಂಬ ಸಂತೋಷಪಟ್ಟೆ. ವಾಸ್ತವವಾಗಿರುವಂಥ ಅಂಶಗಳನ್ನು ಹೇಳಿದಂಥದ್ದು, ಹೋಗುವಾಗ ಏನೋ ಹೊಗಳಿಕೆಯ ಮಾತುಗಳನ್ನು ಹೇಳಿ ಅವರನ್ನು ಕಳಿಸುವಂಥದ್ದಲ್ಲ, ವಾಸ್ತವವನ್ನು ಒಪ್ಪಿಕೊಂಡು ಅದರ ರೀತಿಯಲ್ಲಿ ಅವರಿಗೆ ಹಿಮ್ಮಾಯತೆಯನ್ನು ಕೊಡುವಂಥದ್ದು. ಖಂಡಿತವಾಗಿ ನಮಗೆಲ್ಲರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನನ್ನನ್ನು ಒಪ್ಪಿಕೊಳ್ಬೇಕನ್ನುವಂಥ ವ್ಯಕ್ತಿತ್ವ ನನ್ನದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನದೇ ಆದಂಥ ಒಂದು ರೀತಿಯನ್ನು ಇಟ್ಕೊಂಡು ಏನೇ ಟೀಕೆಗಳು ಬಂದರೂ ಸಮೇತ ಸುಧಾರಿಸಿಕೊಂಡು ಹೋಗ್ತೇನೆ ಅನ್ನುವಂಥ ವ್ಯಕ್ತಿತ್ವ ಅತ್ಯಂತ ವಿಶೇಷವಾದಂಥ ವ್ಯಕ್ತಿತ್ವ. ಹೀಗೆ ಯಾವುದೇ ಕೆಲಸ ವಹಿಸಿದ್ರೂ ಸಮೇತ ಕಾಯ ವಾಚ ಮನಸ್ಸು ಅದರಲ್ಲಿ ತೊಡಗಿಸಿಕೊಂಡು ಮಾಡ್ತಾ ಇದ್ದಂಥವ್ರು ವಿಷ್ಣು ನಾರಾಯಣ ಹೆಬ್ಬಾರ್ ಸರ್ ಅವರು. ಮತ್ತೊಂದು ಅತ್ಯುತ್ತಮವಾದಂಥ ಟೀಚಿಂಗ್ ಪ್ರೊಫೆಷನಿಗೆ ಅನುಕರಣೀಯವಾದಂಥ ಒಂದು ಲಕ್ಷಣ ಹೇಳಿದರೆ ನಾನು ಕಲಿಬೇಕು ಅನ್ನುವಂಥ ಒಂದು ಆಸಕ್ತಿ. ನಿರಂತರವಾಗಿ ನಾನೊಬ್ಬ ವಿದ್ಯಾರ್ಥಿ, ನಾನೇನೋ ಹೊಸತನ ಕಲಿಬೇಕು, ನನಗೆ ಯಾವುದೇ ಅವಕಾಶ ಸಿಕ್ಕಿದಾಗ ನಾನು ಅದರಲ್ಲಿ ಏನೋ ಕಲೀಲಿಕ್ಕೆ ನನಗೆ ಅವಕಾಶ ಸಿಗ್ತದೆ ಅನ್ನುವಂಥದ್ದಿರುವಂಥದ್ದು ಅವರಲ್ಲಿ. ಅದು ಅತ್ಯಂತ ವಿಶೇಷವಾದಂಥಗಳು ನಾನು ಗಮನಿಸಿದಂಥದ್ದು. ಅವರ ಮಗಳಿಂದ ಕಲಿತು ನಮ್ಮ ವಲಯದ ಎಲ್ಲ CRPಗಳಿಗೆ ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟಂಥದ್ದು ಹೆಬ್ಬಾರ್ ಸರ್. ಗೂಗಲ್ ಫಾರ್ಮ್ ಹೇಗೆ ಮಾಡೋದು, ಗೂಗಲ್ ಹೇಗೆ ಸ್ಪ್ರೆಡ್ಶೀಟ್ ಮಾಡುವಂಥದ್ದು, ಆ ಕಲಿಸುವಾಗಿದ್ದಂಥ ಉತ್ಸಾಹ ನಾನು ಪ್ರಸನ್ನನೊಟ್ಟಿಗೆ ಸ್ವಲ್ಪ ಚರ್ಚೆ ಮಾಡಿದ್ದೆ. ಇಂಥ ವಿಚಿತ್ರ ಜನ ಅವರು ಹೇಳುವಂಥದ್ದು, ನಮ್ಮ ಭಾಷೆಯಲ್ಲಿ ಹೇಳಿದ್ರು. ಆ ಆಸಕ್ತಿ ಅಂಥದ್ದೆಲ್ಲವೂ ಸಮೇತ ಅನುಕರಣೀಯವಾದಂಥದ್ದು. ಹೌದು, ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರ್ತದೆ, ಆದರೆ ಖಂಡಿತವಾಗಿ ಒಳ್ಳೆಯತನವನ್ನು ಸ್ವೀಕರಿಸುವಂಥ ವ್ಯಕ್ತಿತ್ವ ಅದು. ಸಾಕಷ್ಟು ಅಂಥ ಒಳ್ಳೆಯ ಗುಣಗಳಿದ್ದಂಥದ್ದು. ಅದೆಲ್ಲರೂ ನಮಗೆಲ್ಲರಿಗೂ ಆದರ್ಶವಾಗಲಿ, ದಾರಿದೀಪವಾಗಲಿ ಅಂತ ಆಶಿಸ್ತಾ, ದಕ್ಷಿಣ ವಲಯದಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಯೋಗ ದಿನಾಚರಣೆ ಆಗಿರ್ಬೋದು, ಅತ್ಯಂತ ವ್ಯವಸ್ಥಿತ. ನಾನು ಯಾವಾಗಲೂ DDPS ಅದು ರಿವ್ಯೂ ಮಾಡುವಾಗ ಹೇಳುವಂಥದ್ದು, ದಕ್ಷಿಣದ ವಿಷಯದಲ್ಲಿ ಬಂದಾಗ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುವಂಥದ್ದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಹೆಬ್ಬಾರ್ ಸರ್ ಆಗಿರ್ಬೋದು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಾಗೆ ಎಲ್ಲ ಶಿಕ್ಷಕರನ್ನು ಒಗ್ಗಟ್ಟಾಗಿಟ್ಕೊಂಡು ಇವತ್ತು ಆ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಎಲ್ಲರೂ ಬಂದು ಸೇರಿ ಇಷ್ಟು ಪ್ರೀತಿಪೂರ್ವಕವಾಗಿ ಅವರಿಗೆ ಬೀಳ್ಕೊಳ್ಬೇಕಿದ್ರೆ ವಿಶೇಷತೆ ಅದು. ಎಲ್ಲರೂ ಬಂದು ಸೇರಿದ್ದೇವೆ. ಅವರ ಮುಂದಿನ ಜೀವನ ಶುಭವಾಗಲಿ, ಹೋದಲ್ಲಿಯೂ ಇದೇ ಕ್ರಿಯಾಶೀಲತೆ ಮುಂದುವರಿಲಿ, ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಡುವ ಆಲೋಚನೆ ಅವರಲ್ಲಿ ಅವರೂ ಇದ್ದಾರೆ. ಅದು ಈಡೇರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ, ಹರೀಶ್ನವರು ಬಂದಂಥದ್ದು ಅದು ಒಂದು ಸಂತೋಷದ ವಿಷಯ. ಶಿಕ್ಷಕರು ಅದು ಅಲ್ಲ, ಪ್ರೀತಿಪೂರ್ವಕವಾಗಿ ಪ್ರತಿಯೊಬ್ಬರೂ ಆ ವ್ಯಕ್ತಿತ್ವ ಆಕರ್ಷಿಸ್ತದೆ. ಎಲ್ಲರಿಗೂ ಶುಭವನ್ನು ಹಾರೈಸಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಶುಭ. ಶಾಂತ್ ಸರ್ ಅವರು ನಮ್ಮ ವಿಷ್ಣು ನಾರಾಯಣ ಹೆಬ್ಬಾರ್ ಕುರಿತು ಆಡಿದಂತಹ ಮಾತುಗಳು ನಿಜಕ್ಕೂ ಅಭಿನಂದನೀಯ ಮತ್ತು ಅನುಕರಣೀಯ. ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲವರನ್ನು ವಂದಿಸಲಿಕ್ಕಿದ್ದಾರೆ ಶ್ರೀ ಯೋಗ ಗುರುಗಳಾದಂಥ ಶ್ರೀ ಶೇಖರ್ ಕಡ್ತಾಲ ಇವರು. ನಾನು 2 ಮಾತನ್ನು ಹೆಬ್ಬಾರ್ ಸರ್ ಅವರ ಬಗ್ಗೆ ಮಾತಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಯೋಗಾನುಯೋಗ ನಾನು ಮತ್ತು ಅವರು ಆ ಯೋಗದ ಬಂಧದಿಂದ, ಯೋಗದ ಒಂದು ಒಳನಾಟದಿಂದ ತುಂಬ ಅನೋನ್ಯವಾಗಿದ್ದುಕೊಂಡು ಸಹೋದರತೆಯಿಂದ ಎಲ್ಲ ವಿಷಯಗಳು ಚರ್ಚೆ ಮಾಡ್ತಾ ಪ್ರತಿಯೊಂದು ವಿಷಯದಲ್ಲೂ ಮಾತಾಡ್ತಿದ್ದವರು. ಕೊನೆಗೆ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ
ಅಲ್ಲಿ ಒಟ್ಟಾಗಿದ್ದುಕೊಂಡು ಪ್ರಮೋಷನ್ಗೆ ಹೋಗುವ ತನಕ ನಾವು ಅದರಲ್ಲೇ ಒಟ್ಟಿಗೆ ಇದ್ದು ಅಲ್ಲೇ ರೂಮಲ್ಲಿ ಇರುವಾಗ ಕೂಡ ಅಲ್ಲಿ ಒಟ್ಟಿಗೆ ಇದ್ದುಕೊಂಡು ಲಾಸ್ಟಿಗೆ ಅವ್ರಿಗೆ ಪ್ರಮೋಷನ್ಗೆ ಸಿಕ್ಕಿದ್ದು ಅನ್ನುವ ತನಕ ಅಲ್ಲಿ ಕೂಡ ಆ ಯೋಗದ ಬಗ್ಗೆ ನಾವು ಮಾತಾಡ್ತಾ ಇತ್ತು. ಮತ್ತು ಯೋಗ ವಿಶ್ವ ಯೋಗ ದಿನಾಚರಣೆ ಆ ಸಮಯದಲ್ಲಿ. ಬಂಧುಗಳೇ, ಮನುಷ್ಯನಿಗೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮೂಡಿ ಬರಬೇಕಂತಾದರೆ ಅವನಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಬೇಕು. ಕೆಲವರಿಗೆ ಇಚ್ಛಾಶಕ್ತಿ ಇರ್ತದೆ, ಕ್ರಿಯಾಶಕ್ತಿ ಇರೋದಿಲ್ಲ. ಕೆಲವರಿಗೆ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇರ್ತದೆ, ಜ್ಞಾನಶಕ್ತಿ ಇರೋದಿಲ್ಲ. ಒಂದಕ್ಕೊಂದು ಸರಿಯಾಗಿ ಹೋಗೋದಿಲ್ಲ. ಈ ರಾಜಕೀಯದಲ್ಲಿ ಹಾಗೆ ನಮಗೆ ಜನರಿಗೆ, ನಮ್ಮ ಪ್ರತಿನಿಧಿಗಳು ಹಾಗೆ ಅವರಿಗೆ ಎಲ್ಲ ಇರುತ್ತದೆ, ಮಾಡಬೇಕಾದ ಕ್ರಿಯಾಶಕ್ತಿ ಇರೋದಿಲ್ಲ. ಕೆಲವರಿಗೆ ಕ್ರಿಯಾಶಕ್ತಿ ಇರ್ತದೆ, ಏನೋ ಮಾಡಬೇಕಂತ ಇರ್ತದೆ, ಜ್ಞಾನಶಕ್ತಿ ಇರೋದಿಲ್ಲ, ಏನೇನು ಮಾಡಿಬಿಡ್ತಾರೆ. ಹಾಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಈ ಮೂರನ್ನು ಒಬ್ಬ ವ್ಯಕ್ತಿಯಲ್ಲಿ ಇದ್ದುಕೊಂಡು ಆ ಶಕ್ತಿಯಾಗಿ ರೂಪುಗೊಂಡು ನಮ್ಮ ದಕ್ಷಿಣ ವಲಯವನ್ನು ಅತಿ ಎತ್ತರಕ್ಕೆ ಏರಿಸಿದಂಥ ಕೀರ್ತಿ ನಮ್ಮ ಹೆಬ್ಬಾರ್ ಸರ್ ಅವರಿಗೆ. ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಅತಿ ಪ್ರೀತಿ ವಿಶ್ವಾಸದಿಂದ ಯಾರಿಗೂ ಕೂಡ ಎರಡು ಮಾತಾಡದೆ ಅವರ ಕೆಲಸ ಏನಿದೆ ಅದನ್ನು ಸಮರ್ಪಕವಾಗಿ ಮಾಡಿಕೊಂಡು ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಸರ್ಕಾರದ ಸುತ್ತೋಲೆ ಇರ್ಬೋದು, ಎಲ್ಲ ಸುತ್ತೋಲೆಗಳನ್ನು ಅವರು ಕಸದ ಬುಟ್ಟಿಗೆ ಹಾಕದೆ ಅದನ್ನು ಚಾಚು ತಪ್ಪದೆ ನೆರವೇರಿಸಿಕೊಟ್ಟಂತಹ ಕೀರ್ತಿ ಅವರಿಗಿದೆ. ಅಂದರೆ ದಕ್ಷಿಣ ವಲಯಕ್ಕೆ ಅದು ಮಾಡೋದು ಬಿಡೋದು ಬೇರೆ ವಿಷಯ. ನಾವು ನಮ್ಮ ಜಿಲ್ಲೆಯಲ್ಲಿ 20 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಈ ವಿಶ್ವ ಯೋಗ ದಿನಾಚರಣೆ ಸಪ್ತಾಹ ಕಾರ್ಯಕ್ರಮ ಮಾಡುವಾಗ ನಮಗೆ ಯೋಚನೆ ಬಂದದ್ದು ಹಾಗೆ, ಇಷ್ಟು ಮಂದಿಗೆ ತಲುಪಬಹುದಾದು ಅಂತೇಳಿ. ತಲುಪೋದಿಲ್ಲ, ನೆಗೆಟಿವ್ ಪಾಸಿಟಿವ್ ಅದೆಲ್ಲ ಯೋಚನೆ ಮಾಡಿಕೊಂಡು ಹೋದರೆ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಮಂದಿ ಮಾಡ್ತಾರೆ ಮಾಡಲಿ, ನಮ್ಮ ಕೆಲಸ ಅಂದರೆ ನಾವು ಮಾಡುವ, ಅದ್ಭುತವಾಗಿ ಮಾಡುವ. ಅದು ಒಂದು ಸಾಧಾರಣ ಒಂದು 20% ಜನರಿಗೆ ತಲುಪಿದ್ರೆ ಕೂಡ ಅದು ಸಾರ್ಥಕನೇ. ಯಾಕಂತೇಳಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ ವಿಶ್ವ ಯೋಗ ದಿನಾಚರಣೆಯ ಸಪ್ತಾಹ ಕಾರ್ಯಕ್ರಮ ಮತ್ತು ನೇರ ವಿಡಿಯೋ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದು ಯಾವ ಜಿಲ್ಲೆಯಲ್ಲಿ ಕೂಡ ಇಲ್ಲೂ ಕೂಡ ಆಗಲಿಲ್ಲ. ಇದು ಮಾಡಲಿಕ್ಕೆ ಮುಖ್ಯ ಕಾರಣ ಹೆಬ್ಬಾರ್ ಸರ್ ಅವರು. ಸಪ್ತಾಹ ಕಾರ್ಯಕ್ರಮ ಮಾಡುವ, ಆಲ್ರೆಡಿ ನೇರ ಕಾರ್ಯಕ್ರಮ ಮಾಡಲೇಬೇಕು, ಅದು ಹೇಗೆ ಆಗಲಿ ಅಂತೇಳಿ. ನಾನು ಇಷ್ಟೊತ್ತು ವಿಡಿಯೋ ಕೆಲಸವನ್ನು ಅಥವಾ ನೇರವಾಗಿ ಪ್ರಾಕ್ಟಿಕಲ್ ಆಗಿ ಕೊಟ್ಟಿದ್ರು ಕೂಡ ಈ ರೀತಿ ಕ್ಲಾಸ್ ಕೊಟ್ಟಿರಲಿಲ್ಲ. ಇದಕ್ಕೆ ಕಂಪ್ಲೀಟ್ ಸ್ಫೂರ್ತಿ ಹೆಬ್ಬಾರ್ ಸರ್ ಅವರು. ಪ್ರತಿಯೊಬ್ಬರನ್ನ ಬೆಳೆಸುವಂಥದ್ದು ಮತ್ತು ಪ್ರೋತ್ಸಾಹಿಸುವಂತಹ ಗುಣ ಅವರಲ್ಲಿದೆ. ಅವರು ಬೆಳೀತಾರೆ, ಜೊತೆಗೆ ಅವರನ್ನು ಉಳಿದವರನ್ನು ಬೆಳೆಸುವಂತಹ ಶಕ್ತಿ ಅವರಿಗೆ. ಒಬ್ಬರು ಅಧಿಕಾರಿಯಾಗಿದ್ದುಕೊಂಡು ಕೇವಲವಾಗಿ ಒಂದು ಕಾರ್ಯಕ್ರಮ ಮಾಡಿ ದೀಪ ಬೆಳಗಿಸಿ ಅವರು ಸೀದಾ ಹೋಗುವುದಿದೆ. ಆದರೆ ಹೆಬ್ಬಾರ್ ಸರ್ ಹಾಗಲ್ಲ. ಒಂದು ಕಾರ್ಯಕ್ರಮ, ಯಾವುದೇ ಸಂಘಟನೆ ಇರುವ ಕಾರ್ಯಕ್ರಮಕ್ಕೆ ಬರುವಾಗ ಮೊದಲೇ ಬರ್ತಾರೆ, ಹೇಗೆ ಸ್ಟೇಜಲ್ಲಿ ಪ್ರಿಪೇರ್ ಮಾಡಿದ್ದಾರೆ, ಎಷ್ಟು ಚೇರ್ ಹಾಕಿದ್ದಾರೆ, ಯಾರು ಸ್ವಾಗತ, ಇದೆಲ್ಲ ನೋಡಿಕೊಂಡು ಕೊನೆಗೆ ಸಭಾ ಕಾರ್ಯ ಮುಗಿಸಿ ಸುಮ್ಮನೆ ಇರೋದಿಲ್ಲ ಅವರು. ಯಾರಾದರೂ ದೀಪಕರ ಇಲ್ಲದೆ ವಿಜಿಲ್ ಹಾಕುವಂಥ ವಿಜಿಲ್ ಹಾಕಿಕೊಂಡು ಎಷ್ಟೋ ಮ್ಯಾಚ್ಗಳನ್ನು ಮಾಡಿದ್ದಿದೆ ಅವರು. ಅದಕ್ಕೆ ಹೇಳುವಂಥದ್ದು ಸಂಘಟನೆ ಮತ್ತೊಂದು ಜವಾಬ್ದಾರಿ ಅಂತೇಳಿ. ಅಷ್ಟೇ ಅಲ್ಲ, ಶಾರ್ಟ್ಸ್ ಹಾಕೊಂಡು ಓಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೈಸ್ ಕೂಡ ಮಾಡಿಕೊಂಡಿದ್ದಾರೆ ಇಷ್ಟು ಜನವರೆಗೆ. ಇದು 3 ಗುಣ ಯಾರ ಹತ್ರ ಇದೆ ಹೇಳಿ? ಅಂತಹ ಅದ್ಭುತ ಶಕ್ತಿ ಯಾವುದು? ಅಂತಹ ಅದ್ಭುತ ಶಕ್ತಿ, ಅದ್ಭುತ ವ್ಯಕ್ತಿತ್ವ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿರುವಂತಹ ಒಂದು ಸಾಮರ್ಥ್ಯ, ಒಂದು ಪ್ರತಿಭೆ ಅವರಲ್ಲಿತ್ತು. ಅದು ಇವತ್ತು ನಮ್ಮ ತಾಲೂಕಿನಿಂದ ಬೇರೆ ತಾಲೂಕಿಗೆ ಹೋಗ್ತಾ ಇದೆ. ಖಂಡಿತವಾಗಿ ನೀವು ನಮ್ಮ ತಾಲೂಕಿಗೆ ನಮಗೆ ಸಿಗುವಂತಹ ನಮಗೆ ಯಾವುದೇ ಕಾರ್ಯಕ್ರಮದಲ್ಲಿ ಫಿಟ್ ಇಂಡಿಯಾ ಇರಬಹುದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರಬಹುದು, ನಮ್ಮನ್ನು ಬಿಡಬೇಡಿ, ನಮ್ಮ ಜೊತೆ ಜೋಡಿಸಿಕೊಂಡು ನೀವು ನಮ್ಮವರೇ ಹಾಗಿದ್ದುಕೊಂಡು ಇವತ್ತು ಸನ್ಮಾನ ಮಾಡಿದ್ದು ಸನ್ಮಾನ ಅಲ್ಲ, ಅದು ನಿಮ್ಮನ್ನು ಒಬ್ಬ ಸರ್ಕಾರಿ ನೌಕರ ರಿಟೈರ್ಡ್ ಆಗಿ ಹೋಗುವಾಗ ಅವರಿಗೆ ರಿಟೈರ್ಡ್ ಮಾಡಿ ಅವರಿಗೆ ಸಂತೋಷಪಡಿಸಿ ಅವರನ್ನು ಮನೆಯವರಿಗೆ ಕಳಿಸಿಕೊಟ್ಟು ಬರಬೇಕಂತೆ ರಿಟೈರ್ಡ್ ಆಗುತ್ತಾ ಟೈಮಲ್ಲಿ. ಹೀಗೆ ನೀವು ವೃತ್ತಿಯಲ್ಲಿ ಇವತ್ತು ಪದೋನ್ನತಿ ಹೊಂದಿ ನೀವು ಬಂಟೊಳಗೆ ಹೋಗ್ತಾ ಇದ್ದೀರಿ. ನಿಮಗೆ ಸಮಯ ಆಯಿತು, ಲೇಟ್ ಆಯಿತು ಗೊತ್ತಿದೆ, ಆದರೂ ಕೂಡ ನಮ್ಮ ಪ್ರೀತಿಯ ಕಾಣಿಕೆಯಾಗಿ ಅದನ್ನು ಸ್ವೀಕರಿಸಿಕೊಂಡು ಸಂತೋಷದಲ್ಲಿ ನೀವು ತೆರಳಬೇಕು. ಮತ್ತು ಅಲ್ಲಿ ಮತ್ತಷ್ಟು ಬಂಟ್ವಾಳ ತುಂಬ ಕಷ್ಟ ಇದೆ ಏರಿಯಾ. ಇವರಿಗೆ ನಮ್ಮ ದಿಲ್ಲಿ ಮೇಡಮ್ ಕೆಲಸ ಮಾಡಿದ್ದಾರೆ, ತುಂಬ ಕಷ್ಟ ಏರಿಯಾ. ಆದರೂ ಆ ಕಷ್ಟದ ಏರಿಯಾಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ಒಂದು ಮಾತು, ಅದು ಮೃದುತ್ವ, ಅದು ಯಾವತ್ತೂ ಕೂಡ ನಿಮಗೆ ಯಾವುದೂ ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ಖಂಡಿತವಾಗಿ ಜಯಿಸ್ತೀರಿ, ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುವಂತೆ ಆಗಲಿ. ಆ ಮೂಲಕ ನೀವು ಜಿಲ್ಲೆಯಲ್ಲಿ ಒಳ್ಳೆಯ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯಕ್ಕೆ ಹೆಸರು ಬರುವಂತಹ ಕೀರ್ತಿ ನಿಮ್ಮ ಮೂಲಕ ಆಗಲಿ ಅಂತ ಆಶಯಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರೀತಿಯನ್ನು ಸ್ವೀಕರಿಸಿದ ನಿಮಗೆ ಪೂರ್ವಕ ವಂದನೆಗಳು ಮತ್ತು ಬೀಳ್ಕೊಡುಗೆ ನಮ್ಮ ಮೊದಲೇ ನಿಮಗೆ ವಂದಿಸ್ತಾ ಇದ್ದೇನೆ.
ಹಾಗೆ ನಮ್ಮ ಪ್ರಶಾಂತ್ ಸರ್ ಅವರಿಗೆ ಹೆಬ್ಬಾರ್ ಸರ್ ಅವರಿಗೆ ಹೆಗಲಿಗೆ ಕೈಗೊಟ್ಟು ನಮ್ಮ ದೈಹಿಕ ಶಿಕ್ಷಣ ಈ ಕ್ಷೇತ್ರವನ್ನು ಬೆಳಗಿಸಿದಂಥವರು ಪ್ರಶಾಂತ ಮನದ, ಅಷ್ಟೇ ಪ್ರಶಾಂತ ಮನಸ್ಸು ಪ್ರಶಾಂತ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಒಳ್ಳೆ ರೀತಿಯಲ್ಲಿ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ, ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ತ್ಯಾಗಂ ಸರ್ ಅವರ ಹೆಸರಲ್ಲೇ ಇದೆ ತ್ಯಾಗ ಅಂತೇಳಿ, ಸಂಪೂರ್ಣವಾಗಿ ತ್ಯಾಗ ಮಾಡಿಕೊಂಡು ದೈಹಿಕ ಶಿಕ್ಷಕರ ಕ್ಷೇತ್ರಕ್ಕೆ ಅವರು ಬೆಳಕಾಗಿ ನಮ್ಮ ಎಲ್ಲರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿರುವ ತ್ಯಾಗ ಮನೋಭಾವದ ತ್ಯಾಗಂ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಲಿಲ್ಲಿ ಪುಷ್ಪದ ಹಾಗೆ ಸುವಾಸನೆಯನ್ನು ಬೀರಿ ಎಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಮಾಡಿಕೊಂಡಿದ್ದರಿಂದ ಲಿಲ್ಲಿ ಮೇಡಮ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ನಮ್ಮ ಕೋಶಾಧಿಕಾರಿ ಲ್ಯಾನ್ಸಿ ಸರ್ ಅವರಿದ್ದಾರೆ, ಅವರ ಎಲ್ಲರನ್ನ ಕೂಡ ಪ್ರೀತಿಯಿಂದ ಮಾತಾಡಿಸಿಕೊಂಡು ಅವರನ್ನು ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ನಮ್ಮನ್ನೆಲ್ಲ ಒಂದು ದೋಣಿಯಲ್ಲಿ ಕರೆದುಕೊಂಡು ಹೋಗುವಾಗ ದೋಣಿಯಲ್ಲಿ ಕರೆದುಕೊಂಡು ಹೋಗಿ ಎಲ್ಲರನ್ನ ಪ್ರೀತಿಯಿಂದ ಜೋಡಿಸುವಂತಹ ಕೆಲಸ ಧೋನಿ ಸರ್ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಹಾಗೆ ನಮ್ಮ ರಾಜೀವ್ ಸರ್ ಎಲ್ಲರಿಗೂ ಜೀವ ಕೊಡುವಂತಹ ರಾಜೀವ, ಎಲ್ಲರನ್ನ ಹುರಿದುಂಬಿಸುವಂತಹ ಸ್ಫೂರ್ತಿ ನೀಡುವಂತಹ ರಾಜೀವ ಸರ್ ಅವರಿದ್ದಾರೆ, ಕಾರ್ಯದರ್ಶಿಗಳು ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡಿದ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಇಟ್ಟು ಆಗಮಿಸಿದಂತಹ ನಮ್ಮ ಗಣೇಶ್ ಸರ್ ಇರಬಹುದು, ಹಾಗೆ ಹರಿಸರ್ ಇರ್ಬೋದು, ಹಾಗೆ ಎಲ್ಲ ಸುರೇಖ ಮೇಡಮ್ ಎಲ್ಲರಿಗೂ ಒಬ್ಬರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಪ್ರೀತಿಯಿಂದ ಬಂದಿದ್ದೀರಿ, ಆ ಪ್ರೀತಿ ಅವರ ಹೆಬ್ಬಾರ್ ಮೇಲೆ ಇರುವಂಥ ಪ್ರೀತಿಯಿಂದ ನೀವು ಬಂದಿದ್ದೀರಿ, ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ವಿಡಿಯೋ ಮುಖಾಂತರ ಇಡೀ ನಮ್ಮ ರಾಜ್ಯಕ್ಕೆ ಗಳಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಉರಾಲ್ ವಿಡಿಯೋದವರು, ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ವಿದಾಯ ನೀಡ್ತೇವೆ. ವಂದನೆಗಳು, ಶುಭವಾಗಲಿ.